ಸುಲ್ತಾನ್ ಬತ್ತೇರಿಯ ಕತೆ ಬೇತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ವೀಕ್ಷಕರೇ, ಈಗಾಗಲೇ ನೀವು ಗಮನಿಸಬಹುದು, ನಗರ ಬೆಳೆಯುತ್ತಾ ಇದೆ. ಸ್ಮಾರ್ಟ್ ಸಿಟಿ ಅನ್ನುವಂತಹ ಹೆಸರಿನಲ್ಲಿ ಬಹಳಷ್ಟು ಯೋಜನೆಗಳನ್ನು ಕೂಡ ಮಂಗಳೂರಿಗೆ ತರ್ತಾ ಇದ್ದಾರೆ. ಆದ್ರೆ ಮಂಗಳೂರಿನ ಹೃದಯ ಭಾಗದಿಂದ ಒಂದಷ್ಟು ಆಣತಿ ದೂರದಲ್ಲೇ ಇರುವಂತಹ ಸುಲ್ತಾನ್ ಬತ್ತೇರಿ ಅಂತ ಹೇಳ್ತೇವೆ. ಅಲ್ಲಿ ಪ್ರವಾಸಿ ತಾಣವೂ ಕೂಡ ಹೌದು. ಬಹಳಷ್ಟು ದೊಡ್ಡ ಮಟ್ಟಿನಲ್ಲೇ ಅಲ್ಲಿ ಪ್ರಗತಿ ಆಗ್ಬೇಕಾಗಿದೆ. ಅದಕ್ಕಿಂತ ಮೊದಲಾಗಿ ಇಲ್ಲಿ ಬಹಳಷ್ಟು ಜನರು ಕೂಡ ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ, ಬಹಳಷ್ಟು ಮನೆ ಇದೆ, ವಸತಿ ಸಮುಚ್ಚಯಗಳಿವೆ. ಆದ್ರೆ ಅಲ್ಲಿರುವಂತಹ ತ್ಯಾಜ್ಯಗಳ ನೀರು ಎಲ್ಲಿಗೆ ಹರಿದು ಹೋಗುತ್ತೆ, ಯಾವ ದುಸ್ಥಿತಿಯಲ್ಲಿ ಅಲ್ಲಿಯ ಜನರಿದ್ದಾರೆ, ಸುಲ್ತಾನ್ ಬತ್ತೇರಿಯಲ್ಲಿ ಗಮಗಮಿಸುವಂತ ವಾಸನೆ ಏನು ಅನ್ನುವಂಥದ್ದು ಕೂಡ ನಿಮ್ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಡೀಟೇಲ್ಸ್ ಅಪ್ಡೇಟ್ ಕೂಡ ಇದೆ ನಮ್ಮ ಜೊತೆ. ಅದರ ಬಗ್ಗೆ ಮಾಹಿತಿ ಕೂಡ ಇರುವಂತದ್ದನ್ನು ನಿಮ್ ಮುಂದೆ ಇಡ್ತಾ ಇದ್ದೇವೆ. ಇವತ್ತು ನಾವು ಸುಲ್ತಾನ್ ಬತ್ತೇರಿಯಲ್ಲಿದ್ದೇವೆ. ಈಗಾಗಲೇ ನೀವು ಗಮನಿಸಬಹುದು, ಮಂಗಳೂರಿನ ದಕ್ಷಿಣ ವಲಯದ ವ್ಯಾಪ್ತಿಗೆ ಒಳಪಡುವಂತ ಸುಲ್ತಾನ್ ಬತ್ತೇರಿಯಲ್ಲೇ ಇರುವಂತ ಇಲ್ಲಿ ಡ್ರೈನೇಜಿನ ವ್ಯವಸ್ಥೆಗಳು, ಅಂಡರ್ ಗ್ರೌಂಡಿನ ವಾಟರ್ ಸಪ್ಲೈ ಅಥವಾ ಅಲ್ಲಿರುವಂತ ನೀರಿನ ಕಲುಷಿತಗೊಂಡಿರುವಂತದ್ದು, ಇದು ಇಲ್ಲಿರುವಂತ ತ್ಯಾಜ್ಯಗಳು ಬಿಡುವಂತ ನೀರಿನ ಒಳಚರಂಡಿಯ ಅವ್ಯವಸ್ಥೆ. ಕೇಳ್ಬರ್ತಾ ಇರುವಂಥದ್ದು ಆ ಪ್ರಕಾರವಾಗಿ ಮಾಧ್ಯಮ ಇಲ್ಲಿಗೆ ನಾವು ಇಲ್ಲಿ ಭೇಟಿ ನೀಡ್ತೇವೆ. ಈ ಸಂದರ್ಭದಲ್ಲಿ ಇಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆನೂ ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸಮಸ್ಯೆ ಆದ್ರೆ ದಲದ ಬೊಕ್ಕದಲ ನಂಕದಲ್ಲ ಅಲ್ಪದಲ್ಲ ಡ್ರೈನೇಜ್ ತಾಕಲ ಮಂತನ ಉಲ ಸರಿ ಇಜ್ಜಿ ಐನಟ್ಟಿಗೆ ಮೈನ್ ಒಂಜಿ ಮಂಡ ನೀರು ಅಂಜಿ ಪಾಸ್ ಆಪುಜಿ ಮಿಕ್ಕಳ ತೋರದ ಪೈಪ್ ಬಾಡದ ಈ ಸಮಸ್ಯೆ ಅಲ್ಪ ತೆಂಗ್ಲ ನೀರು ಪೋನ್ಲಕನೆ ಆತನ ಜೊತೆ ಇದು ಮುರಾನಿ ತಾಕು ಇತ್ತ ಕೋಡೆ ತಾಕಲು ಮುರಾನಿ ಕರಿತೀನಿ ಅದ ವಾರಿ ಕರಿವಾರಡ್ ಕರಿತೀನಿ ಅದ ಐಕು ತುಂಬದಲ್ಲ ಸಮಸ್ಯೆ ಇಜ್ಜಾಂಡು ಮತ್ತೆ ಡ್ರೈನೇಜ್ ಪೈಪ್ ಬಾಡ್ನೆ ಈ ಕರಿವಾರಡ್ ಬಾಡ್ನೆ ಈ ಕಾರಿವಾರ ಬಾಡಿ ಬುಕ್ಕ ಇಂಕ್ಲು ಪಾಯಿ ಉಂತ ತಿತ್ತ ಫ್ರೆಂಡ್ ಉಂತು ಇದು ಗೊತ್ತಿಲ್ಲ ಅಲ್ಪ ಕಂಟಿನ್ಯೂಸ್ ಮಾಡ್ತಂದುಡ್ಲೆ ಐನಟ್ಟಿಗೆ ತೆಗಿರ ಪ್ರಾಬ್ಲಮ್ ಅವೇ ನೀರು ಇಂಗ್ಲಿ ಬರ್ಸ ಬತ್ತನೆ ನೀರು ಪೂರ ಮುಳು ಇಡೀ ಏರ್ಕೊಂಡು ಪಾಯ್ಕ ಆ ಸಮಸ್ಯೆಗೋಸ್ಕರ ಅಂತ ಮಾಡ್ತೀನಿ. ಪರ್ಯಾವರಣ ಪೂರ ಡ್ರೈನೇಜ್ ಪೂರ ಮಿಕ್ಸಿಂಗ್ ಉಳ್ಪ ನೀರೇ ಸರಿ ಇಜ್ಜಿ
ಗುಯಲ್ದ ನೀರು ಪೆರ್ನೆ ಆಪುಜಿ ಉಂಟು ಯೂಸ್ ಮಾಡಿ ಪೆರ್ನೆ ಆಪುಜಿ ಪೂರ ಒಂದು ಮುನ್ಸಿಪಾಲಿಟಿ ನೀರೇ ಆವಡತ್ತೆ ಅಂಚೆ ಅವಲ ಸರಿ ಇಜ್ಜಿ ರಡ್ಡಿ ಸೊಕರ ಮನಸಾಂಡ ಬರ್ಪುಣೆ ಅವಲ ಬರ್ಪುಜಿ ಅವಲ ಸರಿ ಇಜ್ಜಿ ಕಂಪ್ಲೇಂಟ್ ಇಂಗ್ಲಿ ಎತ್ಲ ಮಾಡ್ತೀನಿ ಮೂಳೊಂದು ಜೊತೆ ಇಡೀ 22 ವರ್ಷ ಅಂಡಿ ಏನು ಮೂಳು ಬರ್ತದೆ 22 ವರ್ಷ ಒಟ್ಟು ಮೂಳು ವಾಸನೆ ಮಂಡ ಏಪಲ ಕಂಟಿನ್ಯೂಸ್ ಡ್ರೈನೇಜ್ ಇಡೀ ಭೂಮಿ ಬತ್ತಿ ಪುಣ್ಯ ಜತ್ತೊಂದುಂಡು ಐಕಿತ ಹೊಸತ್ ಲೈನ್ ಭಾವನೆ ಮಾಡ್ತೀನಿ ಇಕ್ಲಿ ಶುರು ಮಾಡ್ತೀನಿ ಮುಲ್ಪ ನಾನು ಉಂಟು ವಾಸನೆ ಉಂಟು ವಾಸನೆ ಉಂಟು ಇಂಜಿನ ಒಂದು ಭೂಮಿ ಜಾಯಿಂಟ್ ಎಲ್ಲ ಸರಿ ಇಜ್ಜಿ ಅವಲ ಸರಿ ಇಜ್ಜಿ ಮೆಗ್ಲು ಮಂಟನ ಬೇಲೆಗಳು ಅವಲ ಸರಿ ಮನ್ಪ ಅಂತ ಫೋನ್ ಮಾಡ್ತಂತ ಉಳ್ಳಿ ನಮ್ಮ ಒಂದು ಇಡೀ ಊರಿಗೆ ಎಫೆಕ್ಟ್ ಆತ ಇನ್ನೊಟ್ಟಿ ಮೈನಿದ್ದ ಬರ್ಸ ಬತ್ತನೆ ಎಲ್ಲ ಫುಲ್ ತೋಡಿ ಇಡೀ ಮುಳು ಮುಳ ಇಡು ಒಂಜಾಯಿರ ಉಂಡು ಅಂಚಿನ ಹಾಂ ಎಸ್ ವೀಕ್ಷಕರೇ, ನಾವು ಗಮನಿಸ್ತಿರುವಂತಹ ಪ್ಲೇಸ್ ಮಂಗಳೂರಿನ ಸ್ವಲ್ಪವೇ ದೂರದಲ್ಲಿರುವಂತಹ ಸುಲ್ತಾನ್ ಬತ್ತೇರಿ ಅಂತ ಹೇಳ್ತೇವೆ. ಲೇಡಿಲಿಂದ ಒಳಗೆ ಹೋಗುವಂತ ರಸ್ತೆಯಲ್ಲೇ ಮುಂದೆ ಸಂಚರಿಸಿದಾಗ ಸಿಕ್ಕುವಂತ ಪ್ರದೇಶ ಅದೇ ಗ್ರಾಮ ಸುಲ್ತಾನ್ ಬತ್ತೇರಿ ಅನ್ನುವಂತಹ ಪ್ರದೇಶದಲ್ಲಿ ಬಹಳಷ್ಟು ಪ್ರವಾಸಿ ತಾಣವೂ ಕೂಡ ಹೌದು. ಅಲ್ಲಿ ಬಹಳಷ್ಟು ಜನರು ಕೂಡ ಅಲ್ಲಿ ಆ ಪ್ರಕೃತಿಯ ಒಂದು ಸೌಂದರ್ಯವನ್ನು ವೀಕ್ಷಣೆ ಮಾಡುವುದಕ್ಕೆ ಕೂಡ ಆಗಮಿಸ್ತಾರೆ. ಆದ್ರೆ ಆ ರಸ್ತೆ ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಇದು ಇನ್ನಷ್ಟೇ ಒಂದು ಕೆಲವೇ ದಿನಗಳ ಹಿಂದಿನಲ್ಲೇ ಒಂದು ವರದಿ ಮಾಡಿದಂತ ಒಂದು ಚಿತ್ರಣ. ಅಲ್ಲಿರುವಂತ ದುಸ್ಥಿತಿ, ಅಲ್ಲಿ ಒಳಚರಂಡಿಯ ತ್ಯಾಜ್ಯಗಳು, ಬಾಟಲಿ, ಪ್ಲಾಸ್ಟಿಕ್ಗಳು ಎಲ್ಲವೂ ಕೂಡ ಆ ಚರಂಡಿ ಮೂಲಕ ಹರಿದು ಹೋಗ್ಬೇಕು, ಅಲ್ಲಿ ನೀರು ಕೂಡ ಹರಿದು ಹೋಗ್ಬೇಕು. ನೀವು ನೋಡ್ತಾ ಇದ್ದೀರಿ ಯಾವ ಸ್ಥಿತಿಯಲ್ಲಿ ಅಲ್ಲಿ ಇದೆ ಅನ್ನುವಂಥದ್ದು. ಇಲ್ಲೇ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಬಹಳಷ್ಟು ದೊಡ್ಡ ದೊಡ್ಡ ಕಟ್ಟಡಗಳು, ಸಮುಚ್ಚಯಗಳ ತ್ಯಾಜ್ಯ ನೀರನ್ನು ಕೂಡ ಹರಿಬಿಡಲಾಗ್ತಾ ಇದೆ. ಅದು ಎಲ್ಲಿ ಹರಿದು ಹೋಗ್ತಾ ಇದೆ ಅನ್ನುವಂಥದ್ದು ತಾವು ನೋಡ್ತಾ ಇದ್ದೀರಿ. ಈ ಪ್ರದೇಶದಲ್ಲಿ ಬಹಳಷ್ಟು ಜನರು 22 ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇಷ್ಟರವರೆಗೆ ಯಾರಿಗೂ ಕೂಡ ಸರಿಯಾದ ಒಂದು ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿಯ ವಿಚಾರಗಳು ಏನು, ಯಾಕೋಸ್ಕರ ಇಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು, ಯಾಕೆ ಜನಪ್ರತಿನಿಧಿಗಳು ಈ ಒಂದು ಗ್ರಾಮವನ್ನು ಅಷ್ಟು ಗಣನೆಗೆ ತೆಗೆದುಕೊಳ್ತಾ ಇಲ್ಲ, ಅಥವಾ ಸ್ವಚ್ಛ ಗ್ರಾಮ ಅನ್ನುವಂಥ ಮಾತುಗಳು ಆಡುವಂಥದ್ದು ಅಥವಾ ಸ್ವಚ್ಛ ಭಾರತ್ ಅನ್ನುವಂಥ ಮಾತುಗಳನ್ನು ಆಡಬೇಕಾದ್ರೆ ಅದಕ್ಕಿಂತ ಒಂದಷ್ಟು ಆಣತಿ ದೂರದಲ್ಲಿ, ಮಂಗಳೂರಿನ ಆಣತಿ ದೂರದಲ್ಲೇ ಇರುವಂತ ಈ ಸುಲ್ತಾನ್ ಬತ್ತೇರಿಗೆ ಒಮ್ಮೆ ಧಾವಿಸಲೇಬೇಕು. ಎಲ್ಲರೂ ಕೂಡ ನೋಡ್ತಲೇ ಇರ್ತಾರೆ, ಆದ್ರೆ ನೋಡಿದ್ರು ನೋಡದಂತೆ ಹೋಗುವಂತ ರಾಜಕೀಯ ಮುಖಂಡರು ಕೂಡ ಇದ್ದಾರೆ. ಇಲ್ಲಿ ಬಹಳಷ್ಟು ಪ್ರಗತಿಯಾಗಿದೆ ಅಂತ ಭಾಷಣ ಬಿಗಿಯುವವರು ಇಲ್ಲೊಮ್ಮೆ ಗಮನಿಸಬೇಕು. ಇಲ್ಲಿ ನಡೀತಿರುವಂತ ಕಾಮಗಾರಿ ಕೂಡ, ಇದೀಗ ನಡೀತಿರುವಂತ ಒಂದು ಏನು ಕಾಮಗಾರಿ ಇದೆ ಅದು ಕೂಡ ಕಳಪೆ ಹಾಕಿರುವಂತದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಅವ್ಯವಸ್ಥಿತವಾಗಿ, ಬೇಕಾಬಿಟ್ಟಿಯಾಗಿ, ಅವರಿಗೆ ಇಚ್ಛೆಗೆ ಅನುಸಾರವಾಗಿ ಇಲ್ಲಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಿಜವಾಗಿ ಇದಕ್ಕೆ ಬೆಡ್ ಅನ್ನು ಹಾಕಬೇಕು ಅಥವಾ ಕಾಂಕ್ರೀಟೀಕರಣದ ಬೆಡ್ ಅನ್ನು ಹಾಕಿ ಒಳಚರಂಡಿಯ ಒಳಗೆ ಪೈಪ್ಗಳನ್ನು, ಅಂದ್ರೆ ಕಾಂಕ್ರೀಟೀಕರಣದ ಒಂದು ಪೈಪ್ ಏನಿದೆ ಅದನ್ನು ಜೋಡಿಸುವಂತ ವ್ಯವಸ್ಥೆಗಳು ಆಗ್ಬೇಕಾಗಿದೆ. ಆ ಜೋಡಿಸುವಂತ ಪಾಯಿಂಟ್ಗಳಲ್ಲಿ ಅಲ್ಲೂ ಕೂಡ ಕಾಂಕ್ರೀಟೀಕರಣ ಮಾಡಬೇಕು ಅಥವಾ ಕಾಂಕ್ರೀಟ್ ನನ್ನು ಬಳಸ್ಕೋಬೇಕು. ಆದ ನಂತರ ಜಾಯಿಂಟಿಗೆ ಕೂಡ ಕಾಂಕ್ರೀಟ್ ಅನ್ನು ಬಳಸ್ಕೋಬೇಕು. ಹಾಗೆ ನಾವು ಹೇಳ್ತೀವಿ ಜಲಮಟ್ಟ ಅಂತ, ಏನೋ ಭೂಮಿಯ ಒಂದು ಮಟ್ಟ ಏನಿದೆ ಅದು ನೀರಿನ ಹರಿವಿಕೆಗೆ ಸರಾಗವಾಗಿ ಇರಬೇಕಾದ್ರೆ ಕೆಳಮುಖವಾಗಿ ಇರಬೇಕು. ಆದ್ರಿಂದ ಅಂತ ಒಂದು ಸ್ಥಿತಿಯಲ್ಲೇ ಆ ಪೈಪ್ಗಳನ್ನು ಕೂಡ ಜೋಡಣೆ ಮಾಡಬೇಕಾಗಿದೆ. ಅಲ್ಲಿ ಮಾತ್ರ ನಡೀತಿರುವಂಥದ್ದು ಬೇಕಾಬಿಟ್ಟಿಯಾಗಿ ಹೇಗೆ ಬೇಕು ಹಾಗೇನೆ ಅವರಿಗೆ ಒಂದು ಗುತ್ತಿಗೆದಾರರಿಗೆ ಅಲ್ಪ ದಿನದಲ್ಲಿ ಅಧಿವೇಗವಾಗಿ ಇದನ್ನು ಮುಗಿಸ್ಬೇಕಂತ ಅನ್ನುವಂತ ತರಾತುರಿಯ ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಮಾಡ್ತಿರುವಂತ ಕಾಮಗಾರಿ ಏನಿದೆ ಅದು ಪೂರ್ಣ ಕಳಪೆ ಅನ್ನುವಂಥದ್ದನ್ನು ಸಾರ್ವಜನಿಕರು ಕೂಡ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳು, ಇಲ್ಲಿರುವಂತ ಕಮಿಷನರ್ ಆಗಿರ್ಬೋದು ಅಥವಾ ಇನ್ನಿತರ ಆಗಿರ್ಬೋದು, ಎಲ್ಲರೂ ಕೂಡ ಗಮನಕ್ಕೆ ತರುವಂತ ಒಂದು ಕೆಲಸವನ್ನು ಕೂಡ ಇಲ್ಲಿಯ ಹೋರಾಟಗಾರರು ಮಾಡಿದ್ದಾರೆ. ಆದ್ರೆ ಕಿಂಚತ್ತು ಇದಕ್ಕೆ ಕಿವಿ ಕೊಡದೆ ಬೇಕಾಬಿಟ್ಟಿಯಾಗಿ ಯಾವುದೇ ಒಂದು ಸ್ಥಳಕ್ಕೆ ಭೇಟಿಯೂ ಕೂಡ ಮಾಡದೆ ಆ ಒಂದು ನಿರ್ಲಕ್ಷ್ಯವನ್ನು ತೋರಿರುವಂತ ಅಧಿಕಾರಿಗಳು ಮತ್ತೊಮ್ಮೆ ಎಚ್ಚೆತ್ತುಕೊಳ್ಬೇಕು. ಇದು ಮಂಗಳೂರಿನ ಸಿಟಿಯ ಹೃದಯ ಭಾಗದ ಒಂದಷ್ಟೇ ದೂರದಲ್ಲಿರುವಂತ ಸುಲ್ತಾನ್ ಬತ್ತೇರಿ ಇಂಥ ಸ್ಥಿತಿಯಲ್ಲಿ ಇದೆ ಅಂತ ಆದ್ರೆ ಇಲ್ಲಿ ಬಹಳಷ್ಟು ಜನರು ಇದ್ದಾರೆ, ಇಲ್ಲಿ ಬಹಳಷ್ಟು ಜನರು ವಾಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ಇರುವಂತ ಬಾವಿಯ ನೀರು ಕೂಡ ಕಲುಷಿತವಾಗಿರುವಂತದ್ದು. ಅಂದ್ರೆ ಬಾವಿ ಇದೆ, ಬಾವಿಯ ನೀರು ಕೂಡ ಕಲುಷಿತವಾಗಿದೆ, ಕುಡಿಲಿಕ್ಕೆ ಯೋಗ್ಯವಾದದ್ದಲ್ಲ.
ಇಲ್ಲಿ ದುರ್ನಾಥವನ್ನು ಕೂಡ ಬೀರ್ತದೆ, ಪರಿಸರದಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಇಲ್ಲಿಯ ಜನರು ಹೇಳ್ತಾ ಇದ್ದಾರೆ. ಇಲ್ಲಿ ಸುಲ್ತಾನ್ ಬತ್ತೇರಿಯಲ್ಲಿರುವಂತಹ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತಹ ಜನರಿಗೂ ಕೂಡ ದಿನ ಬೆಳಿಗ್ಗೆ ಆದ್ರೆ ದುರ್ನಾಥದಲ್ಲೇ ಜೀವಿಸುವಂತ ವ್ಯವಸ್ಥೆಗಳು ಆಗ್ತಾ ಇದೆ. ಅಂದ್ರೆ ಇಲ್ಲಿ 22 ವರ್ಷಗಳಿಂದ ವಾಸ ಮಾಡ್ತಾ ಇದ್ದಿರುವಂತ ಒಬ್ಬ ವ್ಯಕ್ತಿಯು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿ ಮಾತಾಡುವಂತ ಸಂದರ್ಭಗಳಲ್ಲೂ ಕೂಡ ಹೇಳಿರುವಂತದ್ದು 22 ವರ್ಷಗಳಿಂದ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೇವೆ, ಆದ್ರೆ ಇಷ್ಟರವರೆಗೂ ಕೂಡ ಇದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಒದಗಿಸಿಲ್ಲ. ಅಂದ್ರೆ ಮಳೆಗಾಲದಲ್ಲಿ ಇಲ್ಲಿ ನೀರು ತುಂಬಿ ಹರಿತದೆ, ಇಲ್ಲಿ ಜಲಾವೃತವಾಗುತ್ತೆ, ಆವಾಗ ಇಡೀ ಮಂಗಳೂರು ಪ್ರದೇಶದ ನಗರದ ಏನು ಕೊಳಚೆ ನೀರಿದೆ ಅದು ನಮ್ಮ ಮನೆಯೊಳಗೆ ಕೂಡ ಹೋಗುವಂತ ಪರಿಸ್ಥಿತಿ ಇದೆ. ಈ ಭೀತಿಯಲ್ಲಿ ನಾವು ಎದುರಿಸಿಕೊಂಡು 22 ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಕುಡಿಯೋಕೆ ನೀರಿರ್ಬೇಕು ಅನ್ನುವಂಥದ್ದು ಬಾವಿಯನ್ನು ಕೂಡ ನಾವು ತೋಡಿದ್ದೀವಿ, ಆದ್ರೆ ಬಾವಿಯಲ್ಲಿ ಇಷ್ಟರವರೆಗೆ ನೀರಿದ್ರೂ ಕೂಡ ಕುಡಿಲಿಕ್ಕೆ ಯೋಗ್ಯವಾದದ್ದು ಅಲ್ಲ ಅನ್ನುವಂಥದ್ದು. ಅದು ಹೇಗೆ ಅಂತ ಕೇಳಿದಾಗ ಕೂಡ ಅವರು ಪ್ರಶ್ನೆಗೆ ಆನ್ಸರ್ ಮಾಡಿದ್ರು. ಯಾಕಂದ್ರೆ ಇಲ್ಲಿರುವಂತ ಒಳಚರಂಡಿಯ ವ್ಯವಸ್ಥೆಯಲ್ಲೇ ಒಂದು ಲೀಕೇಜ್ ಇರೋದ್ರಿಂದ ಈ ಒಂದು ಬಾವಿಗೆ ಈ ನೀರು ಕೂಡ ಸೋರಿ ಹೋಗೋದ್ರಿಂದ ಇಲ್ಲಿ ಕಲುಷಿತವಾಗಿದೆ. ಈ ನೀರು ಕೂಡ ದುರ್ನಾಥವನ್ನು ಬೇರುತ್ತೆ, ಯೋಗ್ಯವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಉತ್ತರವನ್ನು ಕೂಡ ನೀಡ್ತಾರೆ. ಅಂದ್ರೆ ಇಲ್ಲಿ ಒಟ್ಟಾರೆ ಇಲ್ಲಿಯ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಒಂದು ಲೆಕ್ಕಾಚಾರಕ್ಕೆ ಕಾಮಗಾರಿಯನ್ನು ಮುಗಿಸಬೇಕು ಅನ್ನುವಂತ ದೃಷ್ಟಿಯಿಂದ ಈ ಒಂದು ಕಾಮಗಾರಿ ಆಗ್ತಾ ಇದೆಯಾ ಅನ್ನುವಂಥ ಕುಡ್ಸಂಪ ಯೋಜನೆಯ ಕೂಡ ಈ ಒಂದು ಯೋಜನೆಯಲ್ಲೇ UGD ಸಿಸ್ಟಮ್ ಆಗಿರಬಹುದು ಅಥವಾ ಒಳಚರಂಡಿ ವ್ಯವಸ್ಥೆಗಳನ್ನು ಬಳಸಿಕೊಳ್ಳುವಂತದ್ದಾಗಿರಬಹುದು. ಇದೆಲ್ಲವೂ ಕೂಡ ಒಂದಷ್ಟು ಕಳಪೆಯಿಂದ ಕೂಡಿದೆ. ಇದರಲ್ಲಿ ಬಹಳಷ್ಟು ಧ್ವನಿ ಎತ್ತಿದವರು ಕೂಡ ಇವತ್ತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತಾಡ್ತಾರೆ. ಎಸ್, ಮತ್ತಷ್ಟು ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್.
ಸುಲ್ತಾನ್ ಬತ್ತೇರಿಯ ಕಥೆಯ ವ್ಯತೆ ನೋಡ್ಲೇಬೇಕಾದಂತ ಪ್ರಶ್ನೆ ಕೂಡ ಉತ್ತರವೂ ಕೂಡ ಅಲ್ಲೇ ಇದೆ. ಯಾಕಂದ್ರೆ ಈ ವರದಿಯನ್ನು ನೋಡ್ಕೊಂಡು ಬರೋಣ. ಈ ವರದಿಯಲ್ಲಿ ಬಹಳಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಕೂಡ ನಮ್ಮ ತಂಡ ಮಾಡ್ತಾ ಇದೆ. ಒಟ್ಟಾರೆ ಇಲ್ಲಿರುವಂತ ಪ್ರತ್ಯಕ್ಷ ದರ್ಶಿಗಳು ಏನು ಹೇಳ್ತಾರೆ, ಇಲ್ಲಿ ವಾಸ ಮಾಡ್ತಾ ಇರುವಂತ ಜನರು ಏನ್ ಹೇಳ್ತಾರೆ, ನಿಜವಾಗಿಯೂ ಈ ಸಮಸ್ಯೆ ಎಷ್ಟು ವರ್ಷಗಳಿಂದ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಹಾಗೇನೆ ಇಲ್ಲಿ ಪ್ರತಿಭಟನಾಕಾರರು ಅಥವಾ ಏನು ಹೋರಾಟಗಾರರಿದ್ದಾರೆ ಅವರು 22 ವರ್ಷಗಳಿಂದಲೂ ಕೂಡ ಹೋರಾಟವನ್ನು ಮಾಡ್ತಾರೆ ಇದ್ದಾರೆ. ಆದ್ರೆ ಕಳಪೆ ಕಾಮಗಾರಿಯ ಏನು ಚಾಪೆ ಏನಿದೆ ಅದು ಕಡಿಮೆ ಆಗಿಲ್ಲ. ಇನ್ನೂ ಕೂಡ ಅದೇ ರೀತಿಯ ಒಂದು ಕಾರ್ಯವೈಖರಿಯನ್ನು ಈ ಒಂದು ಸುಲ್ತಾನ್ ಬತ್ತೇರಿಯ ಒಳಚರಂಡಿ ವ್ಯವಸ್ಥೆಯಲ್ಲಿ ಕಾಣ್ತಾ ಇದೆ. ಅದಕ್ಕೆ ನಿದರ್ಶನ ಈ ವರದಿ. ಇವತ್ತು ನಾವು ಸುಲ್ತಾನ್ ಬತ್ತೇರಿಯಲ್ಲಿದ್ದೇವೆ. ಈಗಾಗಲೇ ನೀವು ಗಮನಿಸಬಹುದು, ಮಂಗಳೂರಿನ ದಕ್ಷಿಣ ವಲಯದ ವ್ಯಾಪ್ತಿಗೆ ಒಳಪಡುವಂತ ಸುಲ್ತಾನ್ ಬತ್ತೇರಿಯಲ್ಲಿ ಇರುವಂತ ಡ್ರೈನೇಜಿನ ವ್ಯವಸ್ಥೆಗಳು, ಅಂಡರ್ಗ್ರೌಂಡಿನ ವಾಟರ್ ಸಪ್ಲೈ ಅಥವಾ ಅಲ್ಲಿರುವಂತ ನೀರಿನ ಕಲುಷಿತಗೊಂಡಿರುವಂತದ್ದು, ಇದು ಇಲ್ಲಿರುವಂತ ತ್ಯಾಜ್ಯಗಳು ಬಿಡುವಂತ ನೀರಿನ ಒಳಚರಂಡಿಯ ಅವ್ಯವಸ್ಥೆ. ಬರ್ತಾ ಇರುವಂಥದ್ದು ಆ ಪ್ರಕಾರವಾಗಿ ಮಾಧ್ಯಮ ಇಲ್ಲಿಗೆ ನಾವು ಇಲ್ಲಿ ಭೇಟಿ ನೀಡ್ತೇವೆ. ಈ ಸಂದರ್ಭದಲ್ಲಿ ಇಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆನೂ ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸಮಸ್ಯೆ ಆತನಿ ದಲ್ಲದ ಬೊಕ್ಕದಲ್ಲ ನಂಕದಲ್ಲ ಅಲ್ಪದಲ್ಲ ಡ್ರೈನೇಜ್ ತಾಕಲ ಮಂತನ ಉಲ ಸರಿ ಇಜ್ಜಿ ಐನಟ್ಟಿಗೆ ಮೈನ್ ಒಂಜಿ ಮಂಡ ನೀರು ಅಂಜಿ ಪಾಸ್ ಆಪುಜಿ ಮಿಕ್ಕಲ ತೋರದ ಪೈಪ್ ಬಾಡಿದ ಈ ಸಮಸ್ಯೆ ಅಲ್ಪ ತೆಂಗ್ಲ ನೀರು ಪೋನ್ಲಕನೆ ಆತನಿ ಜೊತೆ ಇದು ಮುರಾಣಿ ತಾಕು ಇತ್ತ ಕೋಡೆ ತಾಕಲು ಮುರಾಣಿ ಕರಿತೀನಿ ಅದ ವಾರಿ ಕರಿವಾರಡ್ ಕರಿತೀನಿ ಅದ ಐಕು ತುಂಬದಲ್ಲ ಸಮಸ್ಯೆ ಇಜ್ಜಾಂಡು ಮತ್ತೆ ಡ್ರೈನೇಜ್ ಪೈಪ್ ಬಾಡ್ನೆ ಈ ಕರಿವಾರಡ್ ಬಾಡ್ನೆ ಈ ಕಾರಿವಾರ ಬಾಡಿ ಬುಕ್ಕ ಇಂಕ್ಲು ಪಾಯಿ ಉಂತಾತಿ ತಂಜಿ ಫ್ರೆಂಡ್ ಉಂತು ಇದು ಗೊತ್ತಿಲ್ಲ ಅಲ್ಪ ಕಂಟಿನ್ಯೂಸ್ ಮಾಡ್ತೊಂದುಳ್ಳೆ ಐನಟ್ಟಿಗೆ ಬೇರೆ ಪ್ರಾಬ್ಲಮ್ ಅವೇ ಬಣ್ಣ ನೀರು ಇಂಗ್ಲಿ ಬರ್ಸ ಬತ್ತನೆ ನೀರು ಪೂರ ಮುಳು ಇಡೀ ಏರ್ಕೊಂಡು ಪಾಯ್ಕ ಆ ಸಮಸ್ಯೆಗೋಸ್ಕರ ಅಂತ पर्यावरण पूरा ड्रेनेज पूरा मिक्सिंग है उल्पा नीरे सरी जी लोग वेल द नीर पेरने आप जो उल्पा यूज वन पेरने आप जो पूरा पाई ಒಂದು ಮುನ್ಸಿಪಾಲಿಟಿ ನೀರೇ ಅವಡತೆ ಅಂಚೆ ಅವಲ ಸರಿ ಇಜ್ಜಿ ರಡ್ಡಿ ಸೊಕರ ಮನಸಾಂಡ ಬರ್ಪುಣೆ ಅವಲ ಬರ್ಪುಜಿ ಅವಲ ಸರಿ ಇಜ್ಜಿ ಕಂಪ್ಲೇಂಟ್ ಇಂಗ್ಲಿ ಎತ್ಲ ಮಂತೇನೆ ಮೂಳೊಂದು ಎತ್ತಲು ಇಡೀ 22 ವರ್ಷ ಅಂಡಿ ಏನು ಮೂಳು ಬರ್ತದೆ 22 ವರ್ಷ ಒಟ್ಟು ಮೂಳು ವಾಸನೆ ಮಂಡ ಏಪಲ ಕಂಟಿನ್ಯೂಸ್ ಡ್ರೈನೇಜ್ ಇಡೀ ಭೂಮಿ ಬತ್ತಿ ಪುಣ್ಯ ಜತ್ತೊಂದುಂಡು ಐಕಿತ ಹೊಸತ್ ಲೈನ್ ಭಾವನೆ ಮಾಡ್ತೀನಿ ಇಕ್ಲಿ ಶುರು ಮಾಡ್ತೀನಿ ತೆಮಪ ನಾನು ಉಂಟು ಒಂಜಿ ವಾಸನೆ ಉಂಟು ನೋಡಿ ವಾಸನೆ ಉಂಟು ಇಂಜಿನ ಒಂದು ಭೂಮಿ ಜಾಯಿಂಟ್ ಎಲ್ಲ ಸರಿ ಇಜ್ಜಿ
ಅವಲ ಸರಿ ಜಿಮ್ಮೆಗಳು ಮಂಟನ ಬೇಲ್ಗಳು ಅವಲ ಸರಿ ಮನ್ಪಂತೆ ಫೋನ್ ಮಂತಂದು ಉಳ್ಳೆ ನೋಡುವ ಮಸ್ತ್ ಎಫೆಕ್ಟ್ ಒಂದು ಇಡೀ ಊರಿಗೆ ಎಫೆಕ್ಟ್ ಆಯ್ತಾ ಇನ್ನೊಟ್ಟಿ ಮೈನಿದ್ದ ಬರ್ಸ ಬತ್ತನೆ ಎಲ್ಲ ಫುಲ್ ತೋಡಿ ಇಡೀ ಮುಳು ಇಡೀ ಒಂಜಾಯಿರ ಉಂಡು ಅಂಚಿನ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದಕ್ಕೆ ಹೋರಾಟವನ್ನು ಕೂಡ ಮಾಡ್ತಾ ಇರುವಂತ ಹಿಂದೂ ಮಹಾಸಭಾದ ರಾಜ್ಯ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ರಾಜೇಶ್ ಪವಿತ್ರನವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಈಗಾಗಲೇ ನೀವು ಗಮನಿಸಬಹುದು, ಬಹಳಷ್ಟು ಹೋರಾಟವನ್ನು ಕೂಡ ನೀವು ಮಾಡ್ತಾ ಇದ್ರಿ. ಈ ಒಂದು ಸುಲ್ತಾನ್ ಬತ್ತೇರಿಯ ಡ್ರೈನೇಜ್ ಅಥವಾ ಒಳಚರಂಡಿಯ ಅವ್ಯವಸ್ಥೆ, ಕುಡ್ಸಂಪ್ ಯೋಜನೆಯ ಬಗ್ಗೆ ಕೂಡ ಅಲ್ಲಿಯ ಪರಿಸ್ಥಿತಿ ಹೇಗಿದೆ, ಮತ್ತೆ ಅಲ್ಲಿಯ ಸಾರ್ವಜನಿಕರು ಏನಂತಾರೆ ಅನ್ನುವಂಥದ್ದು. ಕಳೆದ ಚುನಾವಣೆಯ ಸಮಯದಲ್ಲಿ ನಾನು ಕಣ್ಣಾರೆ ಕಂಡಿರುವಂತ ದೃಶ್ಯ ಇದು. ಇದು ಸುಲ್ತಾನ್ ಬತ್ತೇರಿ ರಸ್ತೆಯನ್ನು ಸಂಪೂರ್ಣವಾಗಿ ಅಗೆದು ಏನು ಕಾಮಗಾರಿ ಮಾಡಿದ್ದಾರೆ. ಇದು ಕಾಮಗಾರಿ ಅಂತ ಹೇಳಕ್ಕೆ ಬರೋದಿಲ್ಲ ಅದು. ಯಾಕಂದ್ರೆ ಕಳಪೆ ಅಲ್ಲ, ಸಂಪೂರ್ಣ ಗುಣಮಟ್ಟನೇ ಇಲ್ಲದ ಕಳಪೆ ಅಂತ ಒಂದು ಕಳಪೆ ಕಾಮಗಾರಿ ಅದು. ಯಾಕಂತ ಹೇಳಿದ್ರೆ ಅಲ್ಲಿ ಆ ಸಮಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ನವೀನ್ ಕುಮಾರ್ ಅವರು ಇದ್ರು. ಅವರು ನಮ್ಮ PWD ಕಾಂಟ್ರಾಕ್ಟರ್ ಬೇರೆ, ಅವರು ಕೂಡ ಅಲ್ಲಿ ನಿಂತು, ಯಾಕಂದ್ರೆ ನನಗೆ ಹೆಚ್ಚಿನ ವಿಚಾರ ಆ ನಂತರ ಈ ಒಂದು ಘಟನೆ ನೋಡಿದ ನಂತರ ನನ್ಗೆ ಗೊತ್ತಾಗಿದ್ದು ಅಲ್ಲಿ ಏನೆಲ್ಲ ವಿಚಾರಗಳು ಬರುತ್ತೆ ಅಂತ ಹೇಳಿ. ಅಲ್ಲಿ ಮಾಮೂಲಿ ಹಾಕುವಂತ ಪೈಪ್ ಲೈನ್ ಕೆಳಗಡೆ ಹಾಕುವಂತ ಬೆಡ್ಡೇ ಇಲ್ಲ. ಯಾರು ಈ ಕಾಂಟ್ರಾಕ್ಟರ್ ವಹಿಸಿದ್ದಾನೋ ಅವನು ನಮ್ಮ ಮುಂದೆ ತಡಬಡಿಸಿದ ರೀತಿ ನೋಡಿದ್ರೆ, ಆಮೇಲೆ ಕೊನೆ ನಮ್ಮ ಕಚೇರಿಗೆ ಬಂದು ನಮ್ಮ ಜೊತೆ ಸೆಟಲ್ಮೆಂಟ್ ಗೆ ಬಂದಿರುವಂತ ಘಟನೆ ಇದೆ. ಸೊ ಯಾರೋ ಸಂತೋಷ್ ಏನೋ ಹೆಸರು ಮರ್ತೋಗಿದೆ. ಆದ್ರಿಂದ ನಾವು ಸೆಟಲ್ಮೆಂಟ್ ಮಾಡ್ಕೊಂಡು ನಾವು ಸುಮ್ನೆ ಇರ್ಬೋದಿತ್ತು. ವಿಚಾರ ಸೆಟಲ್ಮೆಂಟ್ ಇದಲ್ಲ, ಇದು ಸಾರ್ವಜನಿಕ ರಸ್ತೆ. ಏನು ನೋಡಿ, ಈಗ ಪ್ರಸ್ತುತ ನೀವು ಹೋಗಿ ಅಂತ ಇದ್ರ ಬಗ್ಗೆ ಅಲ್ಲಿ ಕಾರ್ಪೊರೇಷನ್ಗೂ ಕೂಡ ನಮ್ಮ ಅಲ್ಲಿಯ ನಮ್ಮ ರಾಜ್ಯ ನಾಯಕರಾದ ಧರ್ಮೇಂದ್ರ ಅವರು ಇದ್ದಾರೆ. ಅವರ ಒಂದು ಪರಿಸರ ಕೂಡ ಅದೇ ಆಗಿರೋದ್ರಿಂದ, ಆಮೇಲೆ ಆ ದಕ್ಷಿಣ ಕ್ಷೇತ್ರಕ್ಕೆ ಒಳಪಟ್ಟಿರುವ ಈ ಕ್ಷೇತ್ರದಲ್ಲಿ ಅದು ಮಾತ್ರ ಅಲ್ಲ, ಆ ಹಿಂದೆ ಆಗಿರುವಂತ ಕಾಮಗಾರಿ ಕೂಡ ಇದೆಲ್ಲ ಒಂದಕ್ಕೊಂದು ಸಂಬಂಧ. ಇದನ್ನು ನಾನು ಕೇವಲ ಕಾಂಗ್ರೆಸ್ ಮಾಡಿದ್ದು ಅಥವಾ ಇನ್ನೊಬ್ರು ಮಾಡಿದ್ದು, ಇದು ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಪಾಪದ ಕೂಸದು. ಎರಡು ಪಕ್ಷಗಳಲ್ಲಿ ಅದಕ್ಕೆ ಸಮವಾದ ಪಾಲಿದೆ. ಎಲ್ಲ ಎಂಜಿನಿಯರ್ಸ್ ಇರ್ಬೋದು, ಎಲ್ಲ ಕಾರ್ಪೊರೇಷನ್ ಯಾರೆಲ್ಲ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಮಾಡಿರುವಂತ ಇದೊಂದು ಬಹುಕೋಟಿ ಹಗರಣ ಅಂತಾನೆ ಹೇಳ್ಬೋದು. ಎಲ್ಲರೂ ಇದ್ದಾರೆ ಅದರದ್ದು. ಆದ್ರಿಂದ ಇಲ್ಲಿ ಯಾವುದೋ ಒಂದು ವರ್ಗವನ್ನು ನಾನು ಹೇಳುವ ಬದಲು ಇಡೀ ಆಡಳಿತ ವ್ಯವಸ್ಥೆಯೇ ಅವ್ಯವಹಾರದಲ್ಲಿ ತೊಡಗಿದೆ ಅಲ್ಲಿ. ಆದ್ರಿಂದ ಅದು ಮೇಲ್ನೋಟ ಅದರ ದೃಶ್ಯ, ಅದರ ವಿಡಿಯೋಸ್, ಫುಟೇಜ್ ಎಲ್ಲವೂ ನಮ್ಮ ಬಳಿ ಇದೆ. ನಾವು ಈಗಾಗಲೇ ಈ ಚುನಾವಣೆ ಒಂದು ಮುಗಿಲಿ ಅಂತ ಕಾದಿರುವಂತದ್ದು. ಈಗಾಗಲೇ ಜಿಲ್ಲಾಧ್ಯಕ್ಷರಿಗೆ ಅದನ್ನ ನಿರ್ದೇಶನ ಕೂಡ ಕೊಟ್ಟಿದ್ದೇವೆ. ನಾವು ಅದರ ಬಗ್ಗೆ ಮುಂದಿನ ಯಾವ ರೀತಿ ಅದನ್ನ ಕೆಲಸ ಮಾಡ್ಬೇಕು ಅಂತ ಹೇಳಿ. ಅದನ್ನು ಮತ್ತೆ ತೆಗಿಬೇಕಾಗತ್ತದು. ಯಾಕಂದ್ರೆ ಅಲ್ಲಿ ಏನು ಇಲ್ಲ. ನಾಳೆ ಇನ್ನೊಂದು ಮಳೆ ಬಂದ್ರೆ ಆಮೇಲೆ ಅದ್ರ ಮೇಲೆ ಒಂದು ಯಾವ್ದೋ ವಾಹನ ಓಡಾಟ ಮಾಡಿದ್ರೆ ಅಲ್ಲಿ ಭೂಕುಸಿತ ಉಂಟಾಗ್ಬೋದು. ಅಲ್ಲಿ ಏನೂ ಇಲ್ಲ ಅಲ್ಲಿ. ಅಲ್ಲ, ಹೋರಾಟ ಮಾಡುವವರು ಹೋರಾಟ ಮಾಡ್ತಲೇ ಇದ್ದಾರೆ. ಆದ್ರೆ ಅದು ಕಳಪೆ ಕಾಮಗಾರಿ ನಡೀತಾನೆ ಇದೆ ರಾಜಾರೋಷವಾಗಿ. ಖಂಡಿತವಾಗಿ ಅಲ್ಲಿ ಯಾರು ಹೇಳಲಿಕ್ಕೆ, ನೀವು ಕಾರ್ಪೊರೇಷನ್ ಕಂಪ್ಲೇಂಟ್ ಮಾಡಿದ್ರು ಒಂದೇ, ಮಾಡದಿದ್ರು ಒಂದೇ. ಅವರು ಕಾಂಟ್ರಾಕ್ಟರ್ಸ್ ಮಾಡುವಂತ ಕೆಲಸ ಮಾಡೇ ಮಾಡ್ತಾರೆ ಅವರು. ಯಾಕಂತ ಹೇಳಿದ್ರೆ ಎಲ್ಲಿ ಯಾವ ರೀತಿಯಲ್ಲಿ ಹೋಗ್ಬೇಕು ಆ ಕಪ್ಪವನ್ನು ಅವರು ಸರಿಯಾಗಿ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಆದ್ರಿಂದ ಯಾರು ಕೂಡ ಅದರ ಬಗ್ಗೆ ಚಕಾರ ಎತ್ತದಿರೋದು ವಿಷಾದನೀಯ. ಅಲ್ಲ, ಇಷ್ಟು ಮಂದಿ ಕಾರ್ಪೊರೇಟರ್ಗಳು ಕೂಡ ಇದ್ದಾರೆ. ಬಹಳಷ್ಟು ದೊಡ್ಡದು ಪ್ರಗತಿ ಅಂತ ಹೇಳ್ತಾರೆ, ಸ್ವಚ್ಛ ಅಂತ ಹೇಳ್ತಾರೆ. ಏನ್ ಮಂಗಳೂರು ಸ್ವಚ್ಛ ಮಾಡಿದ್ದಾರೆ ಇವರು ಅಂತ? ಎಲ್ಲವೂ ಸುಳ್ಳು, ಎಲ್ಲವೂ ಡೋಂಗಿ. ಇದರಲ್ಲಿ ಎಲ್ಲರೂ ಶಾಮೀಲಾಗಿ ಮಾಡುವಂತ ಒಂದು ಹಗರ ಇದು. ಮೇಲ್ನೋಟಕ್ಕೆ ಮಾತ್ರ ಭ್ರಷ್ಟಾಚಾರ ವಿರೋಧಿಗಳು ಅಂತ ಹೇಳ್ತಾರೆ. ಎಲ್ಲರೂ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲರೂ, ನಾನು ಯಾವುದೇ ಒಬ್ಬರನ್ನು ಹೇಳೋದಕ್ಕೆ ಎಲ್ಲಾ ನಾಯಕರುಗಳು ಎಲ್ರಿಗೂ ಕೂಡ ಎಲ್ಲಿ ಏನ್ ಸಿಗ್ಬೇಕೋ ಅದು ಸಿಗ್ತಾ ಇದೆ. ಆದ್ರಿಂದ ಎಲ್ಲರೂ ಬಾಯಿ ಮುಚ್ಚಿ ಕೂತಿದ್ದಾರೆ. ನೀವು ಹೋರಾಟ ಮಾಡಿದ ಸಂದರ್ಭಗಳಲ್ಲಿ ನಿಮ್ಮನ್ನು ಕೂಡ ಸಂಪರ್ಕ ಮಾಡಿದ್ರು, ನಿಮ್ಗೂ ಕೂಡ ಹಣದ ಅಂತ ಹೇಳಿದ್ರೆ ಯಾಕೋಸ್ಕರ ಪ್ರಕ್ರಿಯೆ ಆಗುತ್ತೆ ಅಂತ ನಾವು ನಿಮಗೆ ನೇರವಾಗಿ ಹೇಳುದಂತೆ, ನಮಗೆ ಅದು ಎಷ್ಟು ದೊಡ್ಡ ಕಾಮಗಾರಿ ಅಂತ ನಮ್ಗೆ ಗೊತ್ತಿಲ್ಲ. ನಾನು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಹಿಡ್ಕೊಂಡು ಬನ್ನಿ ಅಂತ ಹೇಳಿದಾಗ
ಅವರು ದಾಖಲೆ ಇಟ್ಕೊಂಡು ಬಂದಿಲ್ಲ. ಬದಲಾಗಿ ಯಾರೋ ಇಬ್ರು ಬಂದು ಒಂದ್ಸಲ ಮಾತಾಡಿ ನಂತರ ನಿರಂತರವಾಗಿ ಫೋನಲ್ಲಿ ಸಂಪರ್ಕದಲ್ಲಿದ್ರು. ಆಮೇಲೆ ನಾವು ಏನಿದು ನೇರವಾಗಿ ಕೂತ್ಕೊಂಡು ಮಾತಾಡಿದ್ದು ನೇರವಾಗಿ ಸೆಟಲ್ಮೆಂಟ್ ಗೆ ಬಂದಿದ್ದಾರೆ. 4.25 ಲಕ್ಷ ಸೆಟಲ್ಮೆಂಟ್ ಬಂದಿದೆ. 4.25 ಲಕ್ಷ ನನ್ನಲ್ಲಿ ರೆಕಾರ್ಡಿಂಗ್ ಇದೆ. ನೇರವಾಗಿ ಇಂತ ಒಂದು ಆರೋಪವನ್ನು ಮಾಡೋದಕ್ಕೆ ಅದಕ್ಕೆ ದಾಖಲೆ ಕೂಡ ಬೇಕಾಗತ್ತೆ. ಯಾಕಂದ್ರೆ ಮಾಧ್ಯಮದಲ್ಲಿ ಹೇಳುವಾಗ ದಾಖಲೆ ಬೇಕಾಗತ್ತೆ. ಇದನ್ನು ರಾಜೇಶ್ ಅವರೇ ನಮ್ಗೆ ನೀಡಬಹುದಾ ಅನ್ನುವಂಥದ್ದು? ಖಂಡಿತವಾಗಿ ನೀಡಬಹುದು. ನಮ್ಮಲ್ಲಿ ಇದೆ, ನಾವು ಎಲ್ಲಾ ದೃಶ್ಯಗಳಿದೆ, ಫೋನಲ್ಲಿ ಮಾತಾಡಿರುವಂತದ್ದಿದೆ. ಆಮೇಲೆ ಕೊನೆಯದಾಗಿ ಆ ಕಡೆಯಿಂದನೂ ಕೂಡ ಫೋನ್ ರೆಕಾರ್ಡ್ ಮಾಡಿ ನಮ್ಮಿಂದ ಏನಾದ್ರು ಮಾತಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ನಮ್ಮನ್ನು ಸಿಲುಕಿ ಹಾಕಿಸುವಂತ ಪ್ರಯತ್ನ ಮಾಡಿದಾಗ ನಾನು ಅವರಿಗೆ ನೇರವಾಗಿ ವಾರ್ನಿಂಗ್ ಕೂಡ ಮಾಡಿದೆ. ಸುಮ್ಮನೆ ಬಿಟ್ಟಿದ್ದೆ. ಯಾಕಂತ ಹೇಳಿದ್ರೆ ಯಾಕಂದ್ರೆ ನಾವ್ ಯಾವ್ದಕ್ಕೂ ಹೋಗಿಲ್ಲ. ನಾವು ಅವ್ರ ಸೆಟಲ್ಮೆಂಟ್ಗೂ ಬರ್ದಿಲ್ಲ. ಅವರಾಗೆ ಬಂದು ಸೆಟಲ್ಮೆಂಟ್ ಕೂತಿರುವಂತ ವಿಚಾರ ನಮ್ಮಲ್ಲಿ ಫುಟೇಜ್ಗಳಿದ್ದಾವೆ. ಅವರು ನಮ್ಮ ಆಫೀಸ್ ಬಂದಿರುವಂತದ್ದು, ಮತ್ತೆ ನಾವು ಯಾವ್ದೋ ಒಂದು ಪಾರ್ಟಿ ಮೀಟಿಂಗ್ ಹೋಗಿರ್ಬೇಕಾದ್ರೆ ಮಂಗಳೂರಂದು ಯಾವ್ದೋ ಒಂದು ಕಚೇರಿಯಲ್ಲಿ ಕೂತಿರ್ಬೇಕಾದ್ರೆ, ಹೋಟೆಲ್ ಕೂತಿರ್ಬೇಕಾದ್ರೆ ಅಲ್ಲಿ ಬಂದಿರುವಂತದ್ದು ಎಲ್ಲ ಫುಟೇಜ್ಗಳಿದೆ. ಈಗಾಗಲೇ ನೀವು ಹೇಳಿದಿರುವಂತದ್ದು ಅಂದ್ರೆ ಒಟ್ಟಾರೆ ಇದು ಎಷ್ಟು ದೊಡ್ಡ ಹಗರಣ, ಈ ಹಿಂದೆ ಇರುವಂತವ್ರು ಯಾರು ಇದಕ್ಕೆ ಅನ್ನುವಂಥದ್ದು. ಗುತ್ತಿಗೆದಾರರು ಏನಂತ ಹೇಳ್ತಾರೆ, ನಿಮ್ ಜೊತೆ ಮಾತಾಡಿದ್ರ ಈ ಸಂದರ್ಭದಲ್ಲಿ? ಇಲ್ಲ, ಗುತ್ತಿಗೆದಾರರು ಅವ್ರ ಕೆಲಸ ಮಾಡ್ತಾರೆ. ಅವ್ರಿಗೆ ಅವ್ರ ಕೆಲಸ ಆಗ್ಬೇಕು, ಬಿಲ್ ಪಾಸ್ ಆಗ್ಬೇಕು. ಅದಕ್ಕೆ ಏನ್ ವ್ಯವಸ್ಥೆ ಇದೆ, ಯಾರು ನಾಯಕರಿದ್ದಾರೆ, ಯಾರು ಮಿನಿಸ್ಟರ್ ಇದ್ದಾರೆ, ಯಾರು ಸಂಬಂಧಪಟ್ಟ ಅಧಿಕಾರಿಗೆ ಅವ್ರಿಗೆ ಏನ್ ಕಪ್ಪ ಕೊಡ್ಬೇಕು ಅವ್ರ ಕೆಲಸ ಮಾಡಿಸ್ಕೋತಾರೆ. ಸೊ ಆದ್ರಿಂದ ಇದು ಲಕ್ಷಾಂತರ ರೂಪಾಯಿ ನೋಡಿ. ಒಂದು ಸಣ್ಣ ತುಂಡು ಜಾಗದ ಒಂದು ಏನು ಕಾಮಗಾರಿ ನಡಿಬೇಕಾದ್ರೆ ನಿಲ್ಸ್ಬಿಟ್ಟು ಸುಮ್ಮನೆ ಕೇಳಿದಾಗ ಓಡ್ಕೊಂಡು ಬಂದು 4.25 ಲಕ್ಷ ಸೆಟಲ್ಮೆಂಟ್ ಕೂತಿದ್ದಾರೆ ಅಂತ ಹೇಳಿದ್ರೆ ನೀವು ಅಂದಾಜು ಮಾಡಿ ಇದು ಎಷ್ಟು ದೊಡ್ಡ ಹಗರಣ ಆಗಿರ್ಬೋದು, ಎಷ್ಟು ದೊಡ್ಡ ಒಂದು ಹಗರಣ, ಎಷ್ಟು ಲೂಟಿ ಮಾಡಿರ್ಬೋದು ಅನ್ನುವಂಥದ್ದು. ಖಂಡಿತವಾಗಿಯೂ ಕರಾವಳಿ ಭಾಗದಲ್ಲಿ ಇನ್ನೊಂದು ಮಾತಿದೆ ರಾಜೇಶ್ ಅವರೇ, ನೀವು ಕೇಳಿರ್ಬೋದು, ಕಡಲಿಗೆ ಕಲ್ಲು ಹಾಕುವಂತದ್ದು ಅಂತ. ಮಳೆಗಾಲ ಬಂದಾಗ ಎಷ್ಟು ಕಲ್ಲು ಹಾಕ್ತಾರೆ ಅನ್ನುವಂಥದ್ದು ಲೆಕ್ಕಕ್ಕೆ ಸಿಗೋದಿಲ್ಲ. ಅಂತ ಸ್ಥಿತಿ ಸುಲ್ತಾನ್ ಬತ್ತೇರಿಯಲ್ಲೂ ಇದೆ. ಅಂದ್ರೆ ವರ್ಷ ಇದಕ್ಕೆ ಒಂದು ಯೋಜನೆಗಳನ್ನು ಅಥವಾ ಕಾರ್ಯಗಳನ್ನು ಮಾಡಿದ್ರೆ ಎಲ್ಲಾದ್ರೂ ಲಾಭ ಗಿಟ್ಟಿಸಬಹುದು ಅನ್ನುವಂಥದ್ದು ಯೋಜನೆ ಅನ್ನುವಂಥದ್ದು. ಹಾಗಾದ್ರೆ ಇದು ಅದು ಹೌದು, ಖಂಡಿತ ಹೌದು. ಇದು ಯಾಕಂತೇಳಿ ಎಲ್ಲಾ ಸರ್ಕಾರಗಳು ಮಾಡುವಂತ ಕೆಲಸ. ಕರಾವಳಿ ಉದ್ದಕ್ಕೂ ಕಲ್ಲು ಹಾಕೋದು, ಆ ಕಲ್ಲಿನ ಲೆಕ್ಕನೂ ಇರೋದಿಲ್ಲ. ಅದಕ್ಕೆ ಆ ಕಲ್ಲು ಹೆಂಗ ಹಾಕ್ಬೇಕು ಅಂತ ಹೇಳಿ ಫ್ರಾನ್ಸ್ ಅಲ್ಲಿ ಕಲ್ತ್ಕೊಂಡ್ ಬರ್ತಾರೆ ಇವರು. ಆದ್ರೆ ಆ ಕಲ್ಲು ಹಾಕಿದ್ರೆ ನೀರಿಗೆ ಹೋಗುತ್ತಂತ ಸಾಮಾನ್ಯ ಬುದ್ಧಿಯವರಲ್ಲಿ ಇಲ್ಲ. ಆದ್ರಿಂದ ಎಷ್ಟೋ ದೇಶಗಳು ಈ ಕಡಲಿಗೋಸ್ಕರ ಇಂತ ಕಡಲ್ ಕೊರೆತಕ್ಕೆ ಯಾವ ರೀತಿಯ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅದನ್ನ ಕಲ್ತ್ಕೊಂಡು ಬರೋ ಬದಲು ಇವರು ಅಲ್ಲಿ ಹೋಗಿ ಯಾವ ರೀತಿ ಹಗರಣ ಮಾಡ್ಕೊಂಡು ಬರ್ಬೋದು ಅಂತ ಕಲ್ತ್ಕೊಂಡ್ ಬರ್ತಾರೆ. ನಿಜ. ಹಾಗಾದ್ರೆ ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ದು ಅನ್ನುವಂಥದ್ದು? ಯಾಕಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಈಗ ನೀವು ಹೇಳಿರುವಂತಹ ಮಾಹಿತಿಗಳು ಮುಂದಿನ ದಿನಗಳಲ್ಲಿ ನಮ್ಮಲ್ಲೂ ಕೂಡ ಪ್ರಸಾರ ಮಾಡ್ತೀವಿ. ಆದ್ರೆ ಮುಂದಿನ ಹೋರಾಟ ಹೇಗಿರ್ಬೇಕು ಹಾಗಾದ್ರೆ ನಿಮ್ದು? ಇಲ್ಲ ನೋಡಿ, ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಅಲ್ಲಿಯ ಸ್ಥಳೀಯ ನಾಯಕರುಗಳಿದ್ದಾರೆ, ನಮ್ಮ ಅಲ್ಲಿ ಕಾರ್ಯಕರ್ತರಿದ್ದಾರೆ, ಆಮೇಲೆ ಸಾರ್ವಜನಿಕರು ಈಗಾಗಲೇ ನಮ್ಗೆ ರಿಟರ್ನ್ ಆಗಿ ಕೊಟ್ಟಿರುವಂತ ಕಂಪ್ಲೇಂಟ್ಸ್ ಇದೆ. ರಿಟರ್ನ್ ಆಗಿ ಅವರಾಗಿ ಕೈಯಲ್ಲೇ ಅಲ್ಲಿ ಸ್ಥಳೀಯರು ಬರೆದು ಕೊಟ್ಟಿರುವಂತ ಕಂಪ್ಲೇಂಟ್ಸ್ ಇದೆ. ಸೊ ಇದೆಲ್ಲ ಅಲ್ಲಿಯ ಜಿಲ್ಲಾ ನಾಯಕರುಗಳ ಜೊತೆ ಇರುವಂತ ಅವ್ರ ಹತ್ರ ಇರುವಂತದ್ದು. ಆದ್ರಿಂದ ಅಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ಅವರನ್ನು ಒಳಪಟ್ಟಿರುವಂತ ಒಂದು ಸಮಿತಿ ರಚನೆ ಈಗಾಗಲೇ ಆಗಿದೆ. ಸೊ ಬರುವಂತ ದಿನಗಳು ಯಾವ ರೀತಿ ಮಾಡ್ಬೋದು, ಯಾಕಂದ್ರೆ ಯಾರೇ ಆಗಲಿ ಸಾರ್ವಜನಿಕರಿಗೆ ತೊಂದರೆ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತವರನ್ನು ನಾವಂತೂ ನೋಡಿ, ನಾವು ಅದಕ್ಕೆ ಸ್ಪೆಷಲ್ ಆಗಿ ಹೇಳೋದು, ನಾವು ಕೂಡ ರಾಜಕೀಯ ಪಕ್ಷದವರು, ಆದ್ರೆ ನಾವು ಹಿಂದೂ ಮಾಸವದವರು. ಆದ್ರಿಂದ ನಮ್ಮಲ್ಲಿ ಒಂದು ತತ್ವ ಇದೆ, ಸಿದ್ಧಾಂತ ಇದೆ. ಅದನ್ನು ಬಿಟ್ಟು ನಾವು ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗುವಂತ ವಿಚಾರನೇ ಇಲ್ಲ. ಅದರಿಂದ ಇಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಖಂಡಿತವಾಗಿ ಅವ್ರ ಶಿಕ್ಷೆ ಆಗೋ ತನಕ ನಾವು ಈ ಒಂದು ವಿಚಾರವನ್ನು ಬಿಡುವಂತ ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು ರಾಜೇಶ್ ಪವಿತ್ರನ್ ಅವರೇ, ನಮ್ಮ ಜೊತೆ ಮಾತಾಡಿದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ಎಸ್, ಇದು ರಾಜೇಶ್ ಪವಿತ್ರನ್, ಹಿಂದೂ ಮಹಾಸಭಾದ ರಾಜ್ಯ ಅಧ್ಯಕ್ಷರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತಾಡಿದ್ರು. ಅಂದ್ರೆ ಇಲ್ಲಿ ಹೋರಾಟವನ್ನು ಮಾಡ್ತಿರುವಂತಹ ಸಂದರ್ಭಗಳಲ್ಲೂ ಕೂಡ ಇಲ್ಲಿಯ ಒಬ್ಬ ಗುತ್ತಿಗೆದಾರರಿಗೆ ಸಂಬಂಧಪಟ್ಟವರು ಹಣದ ಆವೇಶವನ್ನು ಒಡ್ಡಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾರೆ. ಅದಕ್ಕೆ ಬೇಕಾದಂತ ದಾಖಲೆಗಳು ನಮ್ಮ ಜೊತೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಒಟ್ಟಾರೆ ಈ ಎಲ್ಲ ವಿಚಾರಗಳಿಗೆ ಏನು, ಎಷ್ಟು ದೊಡ್ಡ ಹಗರಣ ಈ ಮಂಗಳೂರಿನಲ್ಲಿ ಆಗ್ತಾ ಇದೆ, ಅದು ಸುಲ್ತಾನ್ ಬತ್ತೇರಿಯ ಏರಿಯಾದಲ್ಲಿ, ಆ ಒಂದು ಭಾಗದಲ್ಲಿ, ಈ ಒಂದು ಒಳಚರಂಡಿಯ ಅವ್ಯವಸ್ಥೆಯಲ್ಲಿ ಯಾರೆಲ್ಲ ಲೂಟಿ ಮಾಡ್ತಾ ಇದ್ದಾರೆ, ಇದರ ಅಪ್ ಟು ಡೇಟ್ ಅನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.
ಸುಲ್ತಾನ್ ಬತ್ತೇರಿಯಲ್ಲಿ ಯಾವ ಅವ್ಯವಸ್ಥೆಗಳು ಇದೆ, ಆ ಒಂದು ಕತೆ ವ್ಯತೆಯಾಗ್ತಾ ಇದೆ, ಅಲ್ಲಿ ದುರ್ವಾಸನೆಯಲ್ಲಿ ಜೀವನ ಮಾಡಬೇಕಾಗಿದೆ. ಆದ್ರೆ ಗುತ್ತಿಗೆದಾರರು ಒಂದಷ್ಟು ಹೋರಾಟಗಾರರಿಗೆ ಹಣದ ಆವೇಶವನ್ನು ಒಡ್ಬೇಕು ಅಂತ ಆದ್ರೆ ಅಲ್ಲಿರುವಂತ ಆ ಒಂದು ಕಾಮಗಾರಿಯ ಲಾಭಾಂಶಗಳು ಎಷ್ಟಿರಬಹುದು, ಅಲ್ಲಿ ಕೊಳ್ಳೆ ಹೊಡೆದವರು ಯಾರು, ಯಾಕೋಸ್ಕರ ಅಂತ ಒಂದು ವಿಚಾರಗಳನ್ನು ಇಲ್ಲಿ ಅಥವಾ ಕಳಪೆ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ, ಇದರ ಹಿಂದೆ ಇರುವಂತಹ ಕಾಣದ ಕೈ ಯಾವುದು ಅನ್ನುವಂಥದ್ದನ್ನು ಕೂಡ ನೋಡ್ಬೇಕು. ಅದಕ್ಕಿಂತ ಮೊದಲು ಈ ವರದಿ ನೋಡ್ಕೊಂಡ್ ಬರೋಣ. ವೀಕ್ಷಕರು, ಇವತ್ತು ನಾವು ಸುಲ್ತಾನ್ ಬತ್ತೇರಿಯಲ್ಲಿದ್ದೇವೆ. ಈಗಾಗಲೇ ನೀವು ಗಮನಿಸಬಹುದು, ಮಂಗಳೂರಿನ ದಕ್ಷಿಣ ವಲಯದ ವ್ಯಾಪ್ತಿಗೆ ಒಳಪಡುವಂತ ಸುಲ್ತಾನ್ ಬತ್ತೇರಿಯಲ್ಲೇ ಇರುವಂತ ಇಲ್ಲಿ ಡ್ರೈನೇಜಿನ ವ್ಯವಸ್ಥೆಗಳು, ಅಂಡರ್ ಗ್ರೌಂಡಿನ ವಾಟರ್ ಸಪ್ಲೈ ಅಥವಾ ಅಲ್ಲಿರುವಂತ ನೀರಿನ ಕಲುಷಿತಗೊಂಡಿರುವಂತದ್ದು, ಇದು ಇಲ್ಲಿರುವಂತ ತ್ಯಾಜ್ಯಗಳು ಬಿಡುವಂತ ನೀರಿನ ಒಳಚರಂಡಿಯ ಅವ್ಯವಸ್ಥೆ. ಕೇಳ್ಬರ್ತಾ ಇರುವಂಥದ್ದು ಆ ಪ್ರಕಾರವಾಗಿ ಮಾಧ್ಯಮ ಇಲ್ಲಿಗೆ ನಾವು ಇಲ್ಲಿ ಭೇಟಿ ನೀಡ್ತೇವೆ. ಈ ಸಂದರ್ಭದಲ್ಲಿ ಇಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆನೂ ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸಮಸ್ಯೆ ಆತನಿ ದಾಲದ ಬೊಕ್ಕ ನಂಕದಲ್ಲ ಅಲ್ಪದಲ್ಲ ಡ್ರೈನೇಜ್ ತಾಕಲ ಮಂತನ ಉಲ ಸರಿ ಇಜ್ಜಿ ಐನಟ್ಟಿಗೆ ಮೈನ್ ಒಂಜಿ ಮಂಡ ನೀರು ಅಂಜಿ ಪಾಸ್ ಆಪುಜಿ ಮಿಕ್ಕಲ ತೋರದ ಪೈಪ್ ಬಾಡ್ದು ಈ ಸಮಸ್ಯೆ ಅಲ್ಪ ತೆಂಗ್ಲ ನೀರು ಪೋನ್ಲಕನೆ ಆತನಿ ಜೊತೆ ಇದು ಮುರಾನಿ ತಾಕು ಇತ್ತ ಕೋಡೆ ತಾಕಲಿ ಮುರಾನಿ ಗರಿತೀನಿ ಆತ ವಾರಿ ಕರಿವಾರಡ್ ಗರಿತೀನಿ ಆತ ಐಕು ತುಂಬದಲ್ಲ ಸಮಸ್ಯೆ ಇಜ್ಜಾಂಡು ಉಳ್ಬತ್ತೆ ಡ್ರೈನೇಜ್ ಪೈಪ್ ಬಾಡ್ನೆ ಈ ಕರಿವಾರಡ್ ಬಾಡ್ನೆ ಈ ಕಾರಿವಾರ ಬಾಡಿ ಬುಕ್ಕ ಇಂಕ್ಲು ಉಂತಾತಿತ್ತು ಅಂಚಿ ಫ್ರೆಂಡ್ ಉಂತು ಇದು ಗೊತ್ತಿಲ್ಲ ಅಲ್ಪ ಕಂಟಿನ್ಯೂಸ್ ಮಾಡ್ತೊಂದುರ್ಲೇರ ಐನಟ್ಟಿಗೆ ಬೇರೆ ಪ್ರಾಬ್ಲಮ್ ಅವೇ ನೀರು ಇಂಗ್ಲಿ ಬರ್ಸ ಬತ್ತನೆ ನೀರು ಪೂರ ಮುಳು ಇಡೀ ಏರ್ಕೊಂಡು ಬೈಕ್ ಆ ಸಮಸ್ಯೆಗೋಸ್ಕರ ಅಂಚ ಮಾಡ್ತೀನಿ. पर्यावरण पूरा ड्रेनेज पूरा मिक्सिंग है उल्पा नीरे सरी जी हम लोग वेल नीर पेरने आप उल्पा यूज वन पेरने आप पूरा ಮುನ್ಸಿಪಾಲಿಟಿ ನೀರೇ ಆವಡಾತೆ ಅಂಚೆ ಅವಲ ಸರಿ ಇಜ್ಜಿ ರಡ್ಡಿ ಸೊಕರ ಮನಸಾಂಡ ಬರ್ಪುಣೆ ಅವಲ ಬರ್ಪುಜಿ ಅವಲ ಸರಿ ಇಜ್ಜಿ ಕಂಪ್ಲೇಂಟ್ ಇಂಗ್ಲಿ ಎತ್ಲ ಮಾಡ್ತೀನಿ ಮೂಳೊಂದು ಜೊತೆ ಇಡೀ 22 ವರ್ಷ ಅಂಡಿ ಏನು ಮೂಳು ಬರ್ತದೆ 22 ವರ್ಷ ಒಟ್ಟು ಮೂಳು ವಾಸನೆ ಮಂಡ ಏಪಲ ಕಂಟಿನ್ಯೂಸ್ ಡ್ರೈನೇಜ್ ಇಡೀ ಭೂಮಿ ಬತ್ತಿ ಪುಣ್ಯ ಜತ್ತೊಂದುಂಡು ಐಕಿತ ಹೊಸತ್ ಲೈನ್ ಭಾವನೆ ಮಾಡ್ತೀನಿ ಇಕ್ಲಿ ಶುರು ಮಾಡ್ತೀನಿ ಮುಲ್ಪ ನಾನು ಉಂಟು ವಾಸನೆ ಉಂಟು ನೋಡಿ ವಾಸನೆ ಉಂಟು ಇಂಜಿನ ಒಂದು ಭೂಮಿ ಜಾಯಿಂಟ್ ಎಲ್ಲ ಸರಿ ಇಜ್ಜಿ ಅವಲ ಸರಿ ಇಜ್ಜಿ ಮೆಗ್ಲು ಮಂಟನ ಬೇಲ್ಗಳು ಅವಲ ಸರಿ ಮನ್ಪ ಅಂತ ಫೋನ್ ಮಾಡ್ತಂದು ಉಳ್ಳೆ ಒಂದು ಇಡೀ ಊರಿಗೆ ಎಫೆಕ್ಟ್ ಆಯ್ತಾ ಇನ್ನಿಟ್ಟು ಮೈನಿದ್ದ ಬರ್ಸ ಬತ್ತನೆ ಎಲ್ಲ ಫುಲ್ ತೋಡಿ ಇಡೀ ಮುಳು ಮುಳ ಇಡೀ ಒಂಜಾಯಿರ ಉಂಡು ಮುಳು ಅಂಚಿನ ಹಾಂ
ರಾಜ್ಯ ಅಧ್ಯಕ್ಷರಾದಂತಹ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷರು ಕೂಡ ಹೇಳಿದಂತಹ ಮಾತುಗಳು ಏನಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪಾಪದ ಕೂಸು ಇದು ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾಕಂದ್ರೆ ಎರಡೂ ಪಕ್ಷಗಳು ಕೂಡ ಸಮಾನವಾಗಿ ಇದರಲ್ಲಿ ಪಾಲುದಾರರಾಗಿದ್ದಾರೆ. ಈ ಒಂದು ಅಕ್ರಮಗಳಲ್ಲೋ ಆಗಿರ್ಬೋದು ಅಥವಾ ಕಳಪೆ ಕಾಮಗಾರರಲ್ಲಾಗ ಆಗಿರ್ಬೋದು, ಇದು ಒಟ್ಟಾರೆ ಎಲ್ಲ ಈ ಯೋಜನೆಯಲ್ಲಿ ಎರಡೂ ಕೂಡ ಸಮಬಾಕಿ ಪಕ್ಷಗಳಾಗಿ ಇರುವಂತದ್ದು, ಎರಡು ಪಕ್ಷಗಳ ಪಾಪದ ಕೂಸಾಗಿದೆ ಇದು ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿ ಗಮನಿಸುವಂಥದ್ದು, ಅವರು ಹೇಳಿದ್ರು 4.25 ಲಕ್ಷ ನಮಗೆ ಡಿಮ್ಯಾಂಡ್ ಅನ್ನು ಇಟ್ಟಿದ್ರು, ಕೂಡ ಸೆಟ್ಲ್ಮೆಂಟಿಗೆ ಕೂಡ ಬಂದಿದ್ರು, ನೀವು ಯಾವುದೇ ಪ್ರತಿಭಟನೆಯನ್ನು ಮಾಡಬಾರ್ದು ಅನ್ನುವಂತ ರೀತಿಯಲ್ಲಿ ಬಾಯಿ ಮುಚ್ಚಿಸುವುದಕ್ಕೋಸ್ಕರ ಒಂದು ಹಣದ ಸೆಟ್ಲ್ಮೆಂಟ್ ಕೂಡ ಮಾಡೋದಕ್ಕೆ ಬಂದ್ರು. ಆದ್ರೆ ಅದಕ್ಕೆ ನಾವು ಒಪ್ಪಲಿಲ್ಲ ಅನ್ನುವಂಥದ್ದನ್ನು ಮಾತನ್ನು ಕೂಡ ಹೇಳಿರುವಂಥದ್ದು. ಆದ್ರೆ ಒಟ್ಟಾರೆ ಇಲ್ಲಿರುವಂತಹ ವಿಚಾರಗಳಿಗೇನೋ, ಯಾಕೋಸ್ಕರ ಇಂಥ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನೋಡಿದ್ರು ಕೂಡ, ಯಾಕೆ ಇಲ್ಲಿ ಹೀಗೆ ಇದೆ ಅಂದ್ರೆ 22 ವರ್ಷಗಳಿಂದ ಇಂಥ ಪರಿಸ್ಥಿತಿ ಇರೋದು ಸರಿನಾ ಅನ್ನುವಂಥದ್ದು. ಯಾಕಂದ್ರೆ ಜನಪ್ರತಿನಿಧಿಗಳು ಇಲ್ಲಿದ್ದಾರೆ, ಇಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಇವತ್ತು ಮಳೆಗಾಲ ಆರಂಭವಾಗಿದೆ, ಆ ದೃಷ್ಟಿಯಿಂದ ಇಲ್ಲಿ ಮುಳುಗಡೆ ಆಗತ್ತೆ ಅಥವಾ ನೀರಿನ ಒಂದು ಏನು ಹೆಚ್ಚಾಗತ್ತೆ, ನೀರಿನ ಒಂದು ಮಟ್ಟ ಏನಿದೆ ಅದು ಹೆಚ್ಚಾಗತ್ತೆ, ಅಲ್ಲಿರುವಂತ ಜನರ ವಾಸ ಮಾಡ್ತಿರುವಂತ ಜನರಿಗೆ ಸಮಸ್ಯೆಗಳಾಗತ್ತೆ ಅನ್ನುವಂತ ಒಂದು ಮೊರೆಯನ್ನು ಕೂಡ ಇಡ್ತಾರೆ. ಅಂದ್ರೆ ಆ ಒಂದು ಯೋಜನೆಗಳನ್ನು ಸರಿಯಾಗಿ ಮಾಡಿ ಅನ್ನುವಂಥದ್ದನ್ನು ಕೂಡ ಪದೇ ಪದೇ ಅವರ ಒತ್ತಡವನ್ನು ಹೇರ್ತಾರೆ. ಆದ್ರೆ ಅದಕ್ಕೆ ಒಪ್ಪದ ಇವರು ಕಳಪೆ ಕಾಮಗಾರಿಯನ್ನು ಯಾವುದೇ ಅಡ್ಡಿ ಆತಂಕವಿಲ್ಲದೆ ಇನ್ನೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸ್ತಾರೆ. ಎಸ್, ಇದೆಲ್ಲ ಒಟ್ಟಾರೆ ವಿಚಾರಗಳೇನು, ಜನರಿಗೆ ಬೇಡವಾದಂತ ಯೋಜನೆಗಳನ್ನು ಈ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳಿಗೆ ಯಾಕೆ ಪ್ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಕಾಣಬೇಕಾಗಿದೆ. ಈಗಾಗಲೇ ಅದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ಕೂಡ ಹೇಳಿದ್ರು. ಯಾಕಂದ್ರೆ 4.15 ಲಕ್ಷವನ್ನು ಕೂಡ ನೀಡ್ತೀವಿ ಅನ್ನುವಂಥದ್ದು, ಅಷ್ಟು ಮಟ್ಟದ ಹಣವನ್ನು ನೀಡಬೇಕಾದ್ರೆ ಈ ಗುತ್ತಿಗೆದಾರರಿಗೆ ಇದರಿಂದ ಎಷ್ಟು ಲಾಭ ಇರಬೇಕು, ಹಾಗೇನೆ ಇಲ್ಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂಥದ್ದು ಕೂಡ ಇನ್ನು ಬೆಳಕಿಗೆ ಬರಬೇಕಾದಂತ ಅಂಶವೂ ಕೂಡ ಹೌದು. ಒಟ್ಟಾರೆ ಇದು ಶಾಶ್ವತ ಪರಿಹಾರವನ್ನು ಯಾಕೆ ಕಾಣ್ಕೊಳ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಉದಾಹರಣೆಯನ್ನು ಕೂಡ ಹೇಳಿದ್ರು. ಕಲ್ಲಿಗೆ ಯಾವುದು ನೀರಿಗೆ ಕಲ್ಲು ಹಾಕುವಂತ ಪ್ರಮೇಯ ಬರುತ್ತೆ ಅಂದ್ರೆ ಕಡಲ ಕಿನಾರೆಗಳಲ್ಲಿ ಒಂದು ಕಡಲ್ ಕೊರತೆಯನ್ನು ಕೂಡ ಕಾಣ್ತೀವಿ, ಅಂತ ಸ್ಥಿತಿ ಸುಲ್ತಾನ್ ಬತ್ತೇರಿಯಲ್ಲಿದೆ. ಈ ಒಂದು ಯೋಜನೆ ಯಾವಾಗಲೂ ಕೂಡ ಶಾಶ್ವತ ಪರಿಹಾರ ಅಲ್ಲ, ಆದ್ರೂ ಕೂಡ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಎಸ್, ಅಲ್ಲಿಯ ಸ್ಥಳೀಯರಾದಂತಹ ಧರ್ಮೇಂದ್ರ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. RTI ಕಾರ್ಯಕರ್ತ, ಹಾಗೆಯೇ ಅಲ್ಲಿಯ ಹೋರಾಟಗಾರರು ಕೂಡ ಹೌದು. ಹಾಗೆಯೇ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು ಕೂಡ ಇವರು ಈ ಹಿಂದೆ ಕೂಡ ಬಿಚ್ಚಿಟ್ಟಿದ್ರು. ಆದ್ರೆ ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಇದೀಗ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಎಸ್, ಅಲ್ಲಿಯ ಸ್ಥಿತಿ ಹೇಗಿದೆ, ಯಾವ ಸ್ಥಿತಿಯಲ್ಲಿ ಈಗ ಕಾಮಗಾರಿಯ ಒಂದು ಪ್ರಕ್ರಿಯೆ ಪೂರ್ಣಗೊಂಡಿದೆ ಅನ್ನುವಂಥದ್ದು? ಈಗ ನಾನು ನಿಮಗೆ ಈ ಮುಂಚೆನೆ ಒಂದು ಅನೇಕ ಸರ್ತಿ ಹೇಳಿದೆ ನಾನು. ಯಾಕಂದ್ರೆ ಅಲ್ಲಿಯ ಏನು ಇಡೀ ಊರಿನ ನೀರು, ಮಳೆ ನೀರು ಆ 2 ಚರಂಡಿಗಳಲ್ಲಿ ಹರಿದು ಬಂದು ನದಿಯನ್ನ ಸೇರ್ತಾ ಇದೆ. ಮೊನ್ನೆ ಏನ್ ಮಾಡಿದ್ದಾರೆ, ಅದನ್ನ ಡ್ರೈನೇಜ್ ವ್ಯವಸ್ಥೆಗೋಸ್ಕರ ಅದನ್ನ ಅಗದು ಬಿಟ್ಟು ಅಲ್ಲೇನೋ ಕಲ್ಲು ಬಂದಿದೆ ಅಂತ ಹೇಳ್ಬಿಟ್ಟು ಕಾಮಗಾರಿಯನ್ನ ಅರ್ಧದಲ್ಲಿ ನಿಲ್ಲಿಸಿ 2 ಪೈಪುಗಳಿಗೆ ಸಿಮೆಂಟ್ ಅನ್ನ ತುಂಬಿಸಿ, ಏನ್ ಅಳವಡಿಸಲ್ಪಟ್ಟಿತ್ತು ಪೈಪುಗಳು, ಅದಕ್ಕೆ ಒಂದು ಪ್ಯಾಚ್ ಅಂದ್ರೆ ಸಿಮೆಂಟಿನ ಪ್ಯಾಚಪ್ ಅನ್ನ ಮಾಡಿ ಕಾಮಗಾರಿ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ರಸ್ತೆಯನ್ನ ಮುಚ್ಚಿಬಿಟ್ಟು ಹೋಗಿದ್ದಾರೆ. ನಾಳೆ ಮೊನ್ನೆಯ ತರದ ಇನ್ನೊಂದ್ 2 ಮಳೆಗಳು ಬಂದಾಗ ಎಲ್ಲಾ ಕಸಗಳು ಆ ಚರಂಡಿಯಲ್ಲಿ ತುಂಬಿ, ಯಾಕೆಂದ್ರೆ ಮೊನ್ನೆ ಯಾಕೆ ಅಲ್ಲಿ ವಿಶೇಷವಾಗಿ ಅಲ್ಲಿ ತುಂಬಿಲ್ಲ ಅಂತ ಹೇಳಿದ್ರೆ, ಮಳೆಯ ನೀರಲ್ಲಿ ಆ ಮೊನ್ನೆಯ ಒಂದು ಇದ್ರೊಳಗೆ ಎಲ್ಲಾ ಚರಂಡಿಗಳನ್ನ ನಾವು ಕ್ಲೀನ್ ಮಾಡಿಸಿದ್ದು. ಆದ್ರಿಂದ ಆ ಕ್ಲೀನ್ ಮಾಡಿರೋದ್ರಿಂದ ನೀರು ಹರಿದು ಹೋಗಿದೆ. ಆದ್ರಿಂದ ವಿಶೇಷವಾಗಿ ಅಲ್ಲಿ ಕಸ ನಿಲ್ಲುವುದಕ್ಕೆ ಅವಕಾಶಗಳು ಸಿಕ್ಕದೇ ಇರೋದ್ರಿಂದ. ಆದ್ರೆ ಆ ನಂತರ ಆ 2 ರಸ್ತೆ ಇದು ಪೈಪುಗಳ ಮಧ್ಯದಲ್ಲಿ ಆ ಏನು
ಏನು ಸಿಮೆಂಟ್ ಅನ್ನ ತುಂಬಿಟ್ಟು ಆ ಪೈಪ್ ಅನ್ನ ಬಂದ್ ಮಾಡಿದ್ದಾರೆ. ಈಗ ಮೊನ್ನೆ ತರದ ಒಂದು ಮಳೆ ಬಂದ್ರೆ ಇಡೀ ಸುಲ್ತಾನ್ ಬತ್ತೇರಿ ಮುಳುಗುವಂತ ಪರಿಸ್ಥಿತಿ ಇದೆ. ಆದ್ರಿಂದ ಇಡೀ ಕಾಮಗಾರಿ ಕಳಪೆಯಿಂದ ಕೂಡಿದ್ದು. ಅದೇ ನಾನು ಅವರಿಗೆ ಆವಾಗ ಕಮಿಷನರಿಗೆ ಫೋನ್ ಮಾಡಿದ್ದೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಫೋನ್ ಮಾಡಿದ್ದೆ. ಏನಂತಾರೆ ಈ ವಿಚಾರ ಕೇಳಿದಾಗ? ಅಲ್ಲ, ಅವ್ರು ಏನಂತಾರೆ, ಅವರಿಗೆ ಅದು ಬಿದ್ದು ಹೋಗಿಲ್ಲ. ಕೇವಲ ಅವರ ಮಾಮೂಲಿ ಏನು ಕಮಿಷನ್ ಬರ್ಬೇಕು ಅದು ಬಂದ್ರೆ ಸಾಕು ಅವರಿಗೆ. ಇವತ್ತಿನ ಮಂಗಳೂರಿನ ಇಡೀ ಮಹಾನಗರ ಪಾಲಿಕೆಯ ಕಾಮಗಾರಿಗಳನ್ನ ನಾವು ಅವಲೋಕನ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ವಾ ಯಾವ ಕಾಮಗಾರಿ ಒಂದು ಪರಿಪೂರ್ಣವಾಗಿ ಒಂದು ಸ್ಪಷ್ಟವಾಗಿ ಸ್ವಚ್ಛವಾಗಿದೆ ಹೇಳಿ? ಎಲ್ಲಾ ಕಾಮಗಾರಿಗಳು ಕೂಡ ಕಳಪೆ ಕಾಮಗಾರಿನ ಕೊಡುತ್ತೆ. ಉದಾಹರಣೆಗೆ ರಸ್ತೆಗಳು ಇರ್ಬೋದು, ರಸ್ತೆಗಳಿದ್ರೆ ಚರಂಡಿ ಇಲ್ಲ, ಚರಂಡಿ ಇದ್ರೆ ಫುಟ್ಪಾತ್ ಇಲ್ಲ. ಇಂಥ ವ್ಯವಸ್ಥೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಇದೆ. ನಾವೇ ಹೇಳ್ತೇವೆ ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದೇವೆ. ಮತ್ತೊಂದು ಮಗದೊಂದು ಹೇಳ್ತೇವೆ, ಮಂಗಳೂರಿಗೆ ಸ್ವಚ್ಛ ಇದು ನಗರ ಅಂತ ಹೇಳ್ಬಿಟ್ಟು ಬಹುಮಾನ ಬಂದಿದೆ ಎಲ್ಲ ಹೇಳ್ತೇವೆ. ಅಲ್ಲ, ಯಾವ ಒಂದು ಪ್ಲೇಸ್ ಅನ್ನು ನೋಡಿ ಸ್ವಚ್ಛ ಅಂತ ಕೊಟ್ಟಿದ್ದಾರೆ ಮಂಗಳೂರಿಗೆ ಅನ್ನುವಂಥದ್ದು. ಅಲ್ಲ, ಸುಲ್ತಾನ್ ಬತ್ತೇರಿಗೆ ಒಮ್ಮೆ ಸುತ್ತಿ ನೋಡ್ಬೇಕಿತ್ತು ಅವರು. ಅಲ್ಲ, ಏನಾಗಿದೆ, ಮಂಗಳೂರಿನ ನಗರ ಪ್ರದೇಶಗಳನ್ನ ಒಂದಿಷ್ಟು ತಿರುಗಿದ್ರೆ ಸಾಕು ಅಂತ ತಿಳ್ಕೊಂಡಿದಾರ ಗೊತ್ತಿಲ್ಲ. ಯಾಕೆಂದ್ರೆ ಸಿಟಿಯಲ್ಲಿ ಹಂಪನಕಟ್ಟ ಅಥವಾ ನಿಮ್ಮ ವೆಲೆನ್ಶಿಯಾ ಇನ್ನೊಂದು 2-3 ಕಡೆಯಲ್ಲಿ ತಿರುಗಿ ಕೊಟ್ಟಿದಾರ, ಅಥವಾ ಕೊಟ್ಟಿರುವ ವ್ಯಕ್ತಿಗೆ ಮಂಗಳೂರು ಮಹಾನಗರ ಪಾಲಿಕೆಯನ್ನು ಒಂದಿಷ್ಟು ಅಮೌಂಟ್ ಅವನು ಪಾಕೆಟ್ ತುಂಬಿದ ಗೊತ್ತಿಲ್ಲ ನಮ್ಗೆ ಅಂತ ಕೊಟ್ಟಿದ್ದಾರೆ. ನಾನು ಅದೇ ನೀವು ಹೇಳಿದಾಗೆ ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆದ್ರೆ ನಾನು ಅವತ್ತಿಂದ ಇವತ್ತಿನವರೆಗೆ ಹೇಳ್ಕೊಂಡು ಬಂದಿದ್ದೇನೆ, ಮಂಗಳೂರು ಮಹಾನಗರ ಪಾಲಿಕೆ ಇವತ್ತು ಕರ್ಮಕಾಂಡ ಇನ್ನೊಂದು 7ನೇ ತಾರೀಕಿನ ನಂತರ, ಇವತ್ತೇನು ಫೋರ್ಕಾಸ್ಟ್ ತೋರಿಸ್ತಾ ಇದ್ರು, 7ನೇ ತಾರೀಕಿನ ನಂತರ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ, ಮತ್ತೊಮ್ಮೆ ಮೊನ್ನೆ ಕಂಡಂತಹ ವ್ಯವಸ್ಥೆಯನ್ನು ಕಾಣುವಂತ ಅವಶ್ಯಕ ಇದು ಬೀಳಬಹುದು ಅಂತ ಹೇಳ್ಬಿಟ್ಟು. ಆಗಿರುವಾಗ ನಾವು ಈಗಲೂ ಎಚ್ಚೆತ್ತುಕೊಳ್ಳದಿದ್ರೆ ಮತ್ತೊಮ್ಮೆ ಜಲಾವೃತ ಆಗುದ್ರೊಳಗೆ ತಪ್ಪೇನಿಲ್ಲ. ಅಲ್ಲ, ಅಲ್ಲಿ ಸಂಚಾರ ಮಾಡುವಂತ ವಾಹನಗಾರರು ಕೂಡ ಬಹಳಷ್ಟು ಒಂದು ಬಾಧೆ ಪಡ್ತಾ ಇದ್ದಾರೆ. ಅಂದ್ರೆ ಬಹಳಷ್ಟು ಸಾವು ನೋವುಗಳ ಒಂದು ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು. ಅದೇ ನಾನು ಹೇಳುವಂತದ್ದು ನೋಡಿ, ರಾಜಕಾಲುವೆ ಅಂತ ಹೇಳ್ತಾರೆ. ರಾಜಕಾಲುವೆ ಒತ್ತುವರಿಯಾಗಿದೆ, ಅದರ ಬಗ್ಗೆ ಯಾರು ಚಕಾರಿಸ್ತಾ ಇಲ್ಲ. ಕಟ್ಟಡಗಳ ನಿರ್ಮಾಣ ಆಗುತ್ತೆ, ಯಾವುದೇ ಒಂದು ಮಹಾನಗರ ಪಾಲಿಕೆ ಮತ್ತೆ ನಗರಾಭಿವೃದ್ಧಿ ಇಲಾಖೆ ಏನು ನಿಯಮ ನಿಬಂಧನೆಗಳಿದೆ ಅದರ ಪ್ರಕಾರಗಳು ಯಾವುದೇ ಕಟ್ಟಡಗಳು ನಿರ್ಮಾಣ ಆಗ್ತಾ ಇಲ್ಲ. ಫುಟ್ಪಾತ್ಗಳಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆ ಇದೆ, ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲೂ ಅನಧಿಕೃತವಾದ ಕಟ್ಟಡಗಳ ನಿರ್ಮಾಣ ಆಗುತ್ತೆ. ಅಂದ್ರೆ ಶಾಪ್ಗಳು ಮತ್ತೊಂದು ಮಗದೊಂದು ಲೈಸೆನ್ಸ್ ಅನ್ನ ಪಡ್ಕೊಂಡ ನಂತರ ಆ ಜಾಗದಲ್ಲೇ ಶಾಪ್ ಆಗುತ್ತೆ. ಇಂಥದೆಲ್ಲ ಇರುವಾಗ ನಾವು ಯಾರು ಒಂದಿಷ್ಟು ಜನ ಬೊಬ್ಬು ಹೊಡಿತಾರೆ, ಮತ್ತೆ ಯಾರು ಹೊಡಿತಾರೆ ಹೇಳಿ? ಯಾರಿಗೂ ಬಿದ್ದು ಹೋಗಿಲ್ಲ. ಆವತ್ತು ಆ ಕ್ಷಣಕ್ಕೆ ಎಲ್ಲರಿಗೆ ಇಡೀ ಶಾಪ್ ಹಾಕ್ತಾರೆ, ಮತ್ತೆ ಮರುದಿವಸ ಯಥಾಸ್ಥಿತಿ ಮಂಗಳೂರು ಬಂದಾಗ ಎಲ್ಲ ಮರ್ತು ಬಿಡ್ತೇವೆ. ಆದ್ರಿಂದ ನಾವು ಹೇಳುವುದಿಷ್ಟೇ, ಜನರು ಎಚ್ಚೆತ್ತುಕೊಳ್ಬೇಕು. ಜನರಿಗೆ ನಾವು ಕೇವಲ ಒಂದಿಷ್ಟು ಜನ ಸಮಾಜದಲ್ಲಿ ಕೆಲಸ ಮಾಡೋ ಮಾತ್ರಕ್ಕೆ ಮಂಗಳೂರು ಮಾತ್ರ ಅವರಿಗೆ ಮಾತ್ರ ಸೀಮಿತ ಅಲ್ಲ, ಮಂಗಳೂರು ಎಲ್ಲರದು. ನಾವು 4 ದಿನ ಕೆಲಸ ಮಾಡ್ಬೋದು, ಇದೇ ತರದಾದ್ರೆ ನಮಗೂ ಕೂಡ ಬೇಜಾರಾಗಿ ನಾವು ನಿಲ್ಲಿಸಿ ಬಿಡ್ತೇವೆ ಕೆಲಸ ಆಗುದನ್ನ. ಒಟ್ಟಾರೆ ಇಲ್ಲಿಯ ಪರಿಸ್ಥಿತಿ ಅಂದ್ರೆ, ಇಲ್ಲಿ 22 ವರ್ಷಗಳಿಂದ ವಾಸ ಮಾಡ್ತಾ ಇರುವಂತವ್ರು ಒಬ್ರು ಕೂಡ ನಮ್ ಜೊತೆ ಮಾತುಗಳನ್ನ ಹಂಚಿಕೊಂಡ್ರು. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ನೋವಿನ ಮಾತು, ಯಾಕಂದ್ರೆ ಬಾವಿ ಇದೆ, ಬಾವಿಯ ನೀರನ್ನು ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯೋಗ್ಯವಾಗಿಲ್ಲ ನೀರು ಅನ್ನುವಂಥದ್ದು. ಹಾ ಸರ್, ಖಂಡಿತವಾಗಿ ಸರ್. ಈಗ ನೋಡಿ, ನನ್ನ ಮನೆಯ ಪರಿಸರದಲ್ಲೇ, ನಾನು ಬೇರೆ ಕಡೆ ಹೋಗುದು ಬಿಡಿ, ನನ್ನ ಮನೆಯ ಪರಿಸರದಲ್ಲಿ 3 ಬಾವಿಗಳಿದೆ. 3 ಬಾವಿಗಳು ಕುಡಿಯಲಿಕ್ಕೆ ಯೋಗ್ಯ ಅಲ್ಲದ ರೀತಿಯಲ್ಲಿ ಚರಂಡಿ ವ್ಯವಸ್ಥೆ ಇದೆ. ಆ ಮಣ್ಣು ಅಲ್ಲಿವರೆಗೆ ಚರಂಡಿ, ಅಲ್ಲಿ ನಮ್ಮಲ್ಲಿ ಮೊದಲು ಸಂಪಿತ್ತು, ಅಂದ್ರೆ ಲೀಚ್ ಪೀಟ್ ಅಂತ ಹೇಳ್ತೇವೆ, ಈ ಏನು ವೇಸ್ಟ್ ಇತ್ತು ಅದನ್ನು ಹೊಂಡ ತೋಡಿ ಅಲ್ಲಿ ತುಂಬಿಸುವಂತದ್ದು. ಯಾವಾಗ ಅಲ್ಲಿ ಒಳ ಚರಂಡಿ ವ್ಯವಸ್ಥೆ ಆಯ್ತಾ, ಅದ್ರೊಳಗೆ ಇರುವಂತ ಕಳಪೆ ಕಾಮಗಾರಿಯಿಂದಾಗಿ ಆ ಎಲ್ಲ ತ್ಯಾಜ್ಯಗಳು ಭೂಮಿಯನ್ನು ಎಳ್ಕೊಂಡು ಅದು ಬಾವಿಗೆ ಹರಿದು ಬರ್ತಾ ಇದೆ. ಅಂದ್ರೆ ಆದ್ರಿಂದ ಇಡೀ ವ್ಯವಸ್ಥೆ ಅಲ್ಲಿ ಮಂಗಳೂರಿನಲ್ಲಿ ಒಬ್ರು 1,40,40,000 ಕೊಟ್ಟು ಒಂದು ಬಾವಿ ನಿರ್ಮಾಣ ಮಾಡಿದ್ರಂತೆ. ಅದನ್ನು ಬೇಕಾದ್ರೆ ನಾನು ತೋರಿಸ್ಲಿಕ್ಕಿದೆ. ಅವ್ರು ಪಾಪ ಅವ್ರು ಅಷ್ಟು ನೋವು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮುಚ್ಚಲಿಕ್ಕೋಸ್ಕರ ಇನ್ನೊಂದು 1.5 ಲಕ್ಷ ಖರ್ಚು ಮಾಡಿದ್ದಾರೆ ಅವರು. ಅಂದ್ರೆ ಇಡೀ ಆ ವ್ಯವಸ್ಥೆಯ ಲೋಪದೋಷಗಳು ಆ ಮೂಲಕ ಕಾಣುತ್ತೆ ನಮಗೆ. ಎಸ್ ಧರ್ಮೇಂದ್ರ ಅವರೇ, ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಸರಿ, ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಅಲ್ಲಿಯ ಪರಿಸ್ಥಿತಿ. ಅಲ್ಲಿರುವಂತಹ ನಿಜವಾದ ಸ್ಥಿತಿ ಹೇಗಿದೆ? ಸ್ವಚ್ಛ ಭಾರತ, ನಾವು ಸ್ವಚ್ಛವಾದಂತಹ ಮಂಗಳೂರು ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ ಮಹಾನಗರ ಪಾಲಿಕೆ.
ಎಷ್ಟು ಯಾವ ಮಾನದಂಡದಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಇದೆ. ಸುಲ್ತಾನ್ ಬತ್ತೇರಿಯಲ್ಲಿರುವಂತಹ ಪರಿಸರವನ್ನು ಗಮನಿಸಿಲ್ವಾ? ಹಾಗಾದ್ರೆ ಅಲ್ಲಿರುವಂತಹ ಕಾಮಗಾರಿ ಕಳಪೆ ಅಲ್ಲ ಅನ್ನುವಂಥದ್ದು ಯಾಕೆ ಇವರು ವಾದ ಮಾಡ್ತಾ ಇಲ್ಲ? ಯಾವ ಪಕ್ಷದವರು ಕೂಡ ಅತ್ತ ಸುಳಿಯದಿರಲಿಕ್ಕೆ ಕಾರಣ ಏನು? ಇದೆಲ್ಲ ವಿಚಾರಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮುಚ್ಚಿಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಸುದ್ದಿ ಮಾಹಿತಿ ಮನರಂಜನೆ ನೋಡ್ತಾ ಇರಿ. ಸ್ಪಂದನ.